ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್, ಹೆವೆನ್ ರೋಸ್. ನಮಸ್ಕಾರ. ಇದು ಅತ್ಯಂತ ವಿಷಾದದ ಸುದ್ದಿಯೊಂದಿಗೆ ನಾವು ಇವತ್ತಿನ ಈ ಒಂದು ನ್ಯೂಸ್ ಆ್ಯಂಡ್ ವ್ಯೂಸ್ ಅನ್ನು ಮುಂದುವರಿಸ್ತಾ ಇದ್ದೇವೆ. ಆಸ್ಕರ್ ಫರ್ನಾಂಡಿಸ್ ಕರ್ನಾಟಕ ಕಂಡಂತಹ ಒಬ್ಬ ಅತ್ಯಂತ ಅಪರೂಪದ ರಾಜಕಾರಣಿ. ಪಕ್ಷ ನಿಷ್ಠೆಗೆ ಇನ್ನೊಂದು ಹೆಸರು ಆಸ್ಕರ್ ಫರ್ನಾಂಡಿಸ್ ಇವತ್ತು ನಮ್ಮನ್ನು ಅಗಲಿದ್ದಾರೆ. 1980ರಿಂದ ಉಡುಪಿ ಪಾರ್ಲಿಮೆಂಟ್ ಕ್ಷೇತ್ರದಿಂದ ನಿರಂತರವಾಗಿ ಆಯ್ಕೆಯಾಗಿಕೊಂಡು ಬಂದವರು ಕಾಂಗ್ರೆಸ್ ಪಕ್ಷದಿಂದ. 1980ರಲ್ಲಿ, ಆನಂತರ 1984ರಲ್ಲಿ, 1989ರಲ್ಲಿ, 1991ರಲ್ಲಿ ಮತ್ತು 1996ರಲ್ಲಿ ನಿರಂತರವಾಗಿ 5 ಬಾರಿ ಲೋಕಸಭೆಗೆ ಆಯ್ಕೆಯಾದಂಥ ಫರ್ನಾಂಡಿಸ್ ಅವರು ಮತ್ತೆ ಒಂದು ಸೋಲಿನ ಬಳಿಕ ಮತ್ತೆ 1998ರಲ್ಲಿ ಅವರು ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆ ಆಗ್ತಾರೆ. ಆಮೇಲೆ 2004ರಲ್ಲಿ ಕೂಡ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆ ಆಗ್ತಾರೆ. 2004ರಿಂದ 2009ರ ತನಕ ಕೇಂದ್ರ ಸಚಿವ ಸಂಪುಟದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸಚಿವ ಸಂಪುಟದಲ್ಲೇ ಕೇಂದ್ರ ಸಚಿವರಾಗಿ ಕೂಡ ಕಾರ್ಯನಿರ್ವಹಿಸ್ತಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸಿದವರು. AICC ಜನರಲ್ ಸೆಕ್ರೆಟರಿ ಆಗಿ ಕೂಡ ಕಾರ್ಯನಿರ್ವಹಿಸಿದವರು. ಪಕ್ಷದ ಅತ್ಯುನ್ನತ ಹುದ್ದೆ AICC ಜನರಲ್ ಸೆಕ್ರೆಟರಿ ಹುದ್ದೆ. ಅಧ್ಯಕ್ಷ ಹುದ್ದೆಯ ಬಳಿಕ ಕಾಂಗ್ರೆಸ್ ಪಕ್ಷದಲ್ಲಿ AICCಯಲ್ಲಿ ಅಧ್ಯಕ್ಷ ಹುದ್ದೆಯ ಬಳಿಕ ಅತಿ ಪ್ರಮುಖ ಮತ್ತು ಅತಿ ದೊಡ್ಡ ಹುದ್ದೆ AICC ಜನರಲ್ ಸೆಕ್ರೆಟರಿ. ಈ ಹುದ್ದೆಯನ್ನು ಕೂಡ ಅಲಂಕರಿಸಿದವರು ಮತ್ತು ಅನೇಕ ಸಂದರ್ಭದಲ್ಲಿ ಕಾಂಗ್ರೆಸ್ನ ಪಕ್ಷದ ಏನು ಬೇರೆ ರಾಜ್ಯಗಳ ಉಸ್ತುವಾರಿಯಾಗಿ ಕಾರ್ಯ ಸಲ್ಲಿಸಿದವರು. ಜೊತೆಗೆ ಚುನಾವಣಾ ಸಮಿತಿಯ ಏನು ಮುಖ್ಯಸ್ಥರಾಗಿ ಕೂಡ ಸೇವೆ ಸಲ್ಲಿಸಿದವರು. ಒಬ್ಬ ಭಾರಿ ಸರಳ ಸಜ್ಜನಿಕೆಯ ನಾಯಕ ಆಸ್ಕರ್ ಫರ್ನಾಂಡಿಸ್ ಅವರು. ಇಷ್ಟು ಸುದೀರ್ಘ ಅವಧಿಗೆ ಕೂಡ ಪಕ್ಷದ ಒಬ್ಬ ಅತ್ಯುನ್ನತ ಹುದ್ದೆಯಲ್ಲಿದ್ದು ಕೇಂದ್ರದ ಮಂತ್ರಿಯಾಗಿದ್ದುಕೊಂಡು ಪಾರ್ಲಿಮೆಂಟ್ನ ಸದಸ್ಯರಾಗಿ, ರಾಜ್ಯಸಭಾ ಸದಸ್ಯರಾಗಿ ಕೆಲಸ ಮಾಡಿದ ಎಲ್ಲ ಸಂದರ್ಭದಲ್ಲೂ ಕೂಡ ಆಸ್ಕರ್ ಫರ್ನಾಂಡಿಸ್ ಕಾರ್ಯಕರ್ತರ ನಡುವೆ ಅವರು ಗುರುತಿಸಿಕೊಂಡದ್ದು ಒಬ್ಬ ತೀರಾ ಸರಳ ಸಜ್ಜನಿಕೆಯ ತುಂಬ ವಿನೀತ ಭಾವದ ನಾಯಕ ಅಂತ. ಯಾರಾದರೂ ಕಾಂಗ್ರೆಸ್ ಪಕ್ಷದಲ್ಲಿ ಅಥವಾ ಕಾಂಗ್ರೆಸ್ ಪಕ್ಷದ ಏನು ಹಿರಿ ತಲೆಮಾರಿನ ನಾಯಕರುಗಳ ಪೈಕಿ ಒಬ್ಬ ಭಾರಿ ಸಜ್ಜನಿಕೆಯ ನಾಯಕ ಅಂತ ಯಾರನ್ನಾದರೂ ಗುರುತಿಸುವುದಿದ್ದರೆ ಅದರಲ್ಲಿ ಮೊದಲ ಸ್ಥಾನದಲ್ಲಿ ನಿಲ್ಲುವವರು ಆಸ್ಕರ್ ಫರ್ನಾಂಡಿಸ್. ಅಂತ ನಯ ವಿನಯತೆ, ಸಜ್ಜನಿಕೆ ಯಾವ ಕಾರ್ಯಕರ್ತರೂ ಇರಬಹುದು ಅಥವಾ ಯಾವ ಮುಖಂಡನೇ ಇರಬಹುದು, ಯಾವುದೇ ಸಂದರ್ಭದಲ್ಲಿ ಭೇಟಿ ಮಾಡಿದಾಗ ಕೂಡ ತುಂಬ ಸಮಾಧಾನದಿಂದ, ಶಾಂತಚಿತ್ತತೆಯಿಂದ, ಮತ್ತೊಂದು ಆತ್ಮೀಯತೆ, ಮತ್ತೊಂದು ಪ್ರೀತಿಯಿಂದ ಎಸ್ ಹೇಗಿದ್ದೀರಿ ನೀವು, ನಿಮ್ಮ ಆರೋಗ್ಯ ಹೇಗಿದೆ ಅಂತ ಕೇಳ್ತಾ ಇದ್ದಂಥವರು ಆಸ್ಕರ್ ಫರ್ನಾಂಡಿಸ್ ಅವರು. ಆನಂತರ ಪಕ್ಷದ ಬೇರೆ ಬೇರೆ ಸಂದರ್ಭದಲ್ಲಿ ಚುನಾವಣೆ ಇರಬಹುದು ಅಥವಾ ರಾಜ್ಯ ಘಟಕಗಳ ಚುನಾವಣೆ ಇರಬಹುದು ಅಥವಾ ರಾಜ್ಯದ ಬೇರೆ ಬೇರೆ ಘಟಕಗಳಿಗೆ ನಾಯಕರುಗಳನ್ನು ನೇಮಕ ಮಾಡುವಂಥ ಸಂದರ್ಭ ಇರ್ಬೋದು. ಅಂಥ ಸಂದರ್ಭದಲ್ಲಿ ಕೂಡ ಯಾವುದೇ ತಕರಾರುಗಳನ್ನು ಎತ್ತಿಕೊಂಡು ಆಸ್ಕರ್ ಫರ್ನಾಂಡಿಸ್ ಅವರ ಏನು ಅಂಗಳಕ್ಕೆ ಹೋದರೆ ಅವರಂತೂ ತಕರಾರು ಎಷ್ಟು ಜೋರಾಗಿನ ತಕರಾರು ಇರಲಿ ಅಥವಾ ಎಂಥದೇ ಏನು ಮಾತುಕತೆ ಇರಲಿ, ಅವರು ಅಷ್ಟೇ ವಿನೀತರಾಗಿ ಕೇಳ್ತಾ ಇದ್ದರು. ಅಷ್ಟೇ ಏನು ತೀರಾ ಸೌಮ್ಯ ಭಾವದಿಂದ ಕಾರ್ಯಕರ್ತರು ಮತ್ತು ನಾಯಕರು ಹೇಳೋ ಮಾತುಗಳನ್ನು ಕೇಳ್ತಾ ಇದ್ರು. ಅವರೆಂದೂ ಕೂಡ ಗಟ್ಟಿ ಸ್ವರದಲ್ಲಿ ಪಕ್ಷದ ನಾಯಕರುಗಳನ್ನು ಅಥವಾ ಕಾರ್ಯಕರ್ತರನ್ನು ಎದುರು ಮಾತಾಡಿದ್ದೇ ಇಲ್ಲ. ಅಷ್ಟು ವಿನೀತ ಭಾವದ ನಾಯಕ ಆಸ್ಕರ್ ಫರ್ನಾಂಡಿಸ್ ಅವರು. ತುಂಬು ಜೀವನ 80 ವರ್ಷಗಳ ಜೀವನವನ್ನು ಪೂರೈಸಿ ಇದೀಗ ನಮ್ಮನ್ನು ಅಗಲಿದ್ದಾರೆ. ಸುಮಾರು 1 ತಿಂಗಳ ಅವಧಿಯಲ್ಲಿ ಮಂಗಳೂರಿನ ಏನೋಪಾಯ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರು. ಮನೆಯಲ್ಲಿ ಏನು ಬಾತ್ರೂಮ್ನಲ್ಲಿ ಬಿದ್ದು ತಲೆಗೆ ಮಾಡಿಕೊಂಡ ಒಂದು ಸಣ್ಣ ಏಟು ಅವರು ಮತ್ತೆ ಏನು ಚೇತರಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗಿಲ್ಲ. ಅವರಿಗೆ ಯಶಸ್ವಿಯಾದ ಸರ್ಜರಿ ಕೂಡ ಮಾಡಲಾಗಿತ್ತು. 1-2 ವಾರಗಳ ಮೊದಲೇ ಸರ್ಜರಿ ಕೂಡ ಮಾಡಲಾಗಿತ್ತು. ತಕ್ಕ ಮಟ್ಟಿಗೆ ಚೇತರಿಸ್ತಾ ಇದ್ದಾರೆ ಅನ್ನುವಂಥ ಅಭಿಪ್ರಾಯವನ್ನು ವೈದ್ಯರು ನೀಡಿದ್ದರು. ಆದರೆ ಆಸ್ಕರ್ ಫರ್ನಾಂಡಿಸ್ ಅವರು ಚೇತರಿಸಿಕೊಂಡಿಲ್ಲ, ಅವರು ನಮ್ಮನ್ನು ಅಗಲಿದ್ದಾರೆ. ಈ ಸಂದರ್ಭದಲ್ಲಿ ಒಂದಷ್ಟು ನಾಯಕರುಗಳು, ಕಾಂಗ್ರೆಸ್ನ ಪಕ್ಷದ ನಾಯಕರುಗಳು, ಮುಖಂಡರುಗಳು ಆಸ್ಕರ್ ಬಗ್ಗೆ ಮಾತಾಡಿದ್ದಾರೆ, ಅವರ ನೆನಪನ್ನು ಹಂಚಿಕೊಂಡಿದ್ದಾರೆ. ಪಾರ್ಲಿಮೆಂಟ್ನಲ್ಲಿ ಆಸ್ಕರ್ ಫರ್ನಾಂಡಿಸ್ ತುಳುವಿನಲ್ಲಿ ಮಾತನಾಡಿದ ವಿಚಾರ ಕೂಡ ಉಂಟು. ಇವೆಲ್ಲವನ್ನು ನಾನು
ನಿಮ್ಮ ಮುಂದೆ ಇಡಲಿಕ್ಕಿದ್ದೇನೆ. ಈ ನಡುವೆ ಆಸ್ಕರ್ ಫರ್ನಾಂಡಿಸ್ ಬಗ್ಗೆ ಒಂದು ಸಣ್ಣ ಸುದ್ದಿ ಇದೆ. ಆ ಸುದ್ದಿಯನ್ನು ಆಸ್ಕರ್ ಫರ್ನಾಂಡಿಸ್ನ ಬದುಕು ಸಾಗಿ ಬಂದ ಬಗ್ಗೆ ಒಂದು ಸಣ್ಣ ಸುದ್ದಿ ಇದೆ. ಆ ಸುದ್ದಿಯನ್ನು ನೋಡಿಕೊಂಡ ಬಳಿಕ ನಾವು ಕಾಂಗ್ರೆಸ್ನ ನೇತಾರರು ಮಾತನಾಡಿದ್ದು, ಪಾರ್ಲಿಮೆಂಟ್ನಲ್ಲಿ ಆಸ್ಕರ್ ಫರ್ನಾಂಡಿಸ್ ತುಳುವಿನಲ್ಲಿ ಹಾಡು ಹೇಳಿದ್ದು, ಇವೆಲ್ಲವನ್ನು ನಾವು ನೋಡಲಿಕ್ಕಿದ್ದೇವೆ. ಎಸ್, ಯೋಗ ಮಾಡುತ್ತಿದ್ದಾಗ ತಲೆಗೆ ಪೆಟ್ಟಾಗಿ ಗಂಭೀರ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದ ರಾಜ್ಯಸಭಾ ಸದಸ್ಯ ಕಾಂಗ್ರೆಸ್ನ ಹಿರಿಯ ನಾಯಕ ಆಸ್ಕರ್ ಫರ್ನಾಂಡಿಸ್ ಅವರು ವಿಧಿವಶರಾಗಿದ್ದಾರೆ. ಆಸ್ಕರ್ ಫರ್ನಾಂಡಿಸ್ ಅವರಿಗೆ ತಲೆಯ ಒಳಭಾಗಕ್ಕೆ ಪೆಟ್ಟು ಬಿದ್ದು ಮೆದುಳಿನಲ್ಲಿ ರಕ್ತ ಹೆಪ್ಪುಗಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಆಸ್ಕರ್ ಫರ್ನಾಂಡಿಸ್ ಅವರಿಗೆ ಐಸಿಯುನಲ್ಲಿ ಚಿಕಿತ್ಸೆಯನ್ನ ನೀಡಲಾಗುತ್ತಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಅವರಿಂದು ಕೊನೆಯುಸಿರೆಳೆದಿದ್ದಾರೆ. ಉಡುಪಿಯಲ್ಲಿ 1972ರಲ್ಲಿ ಉಡುಪಿ ಪುರಸಭೆಗೆ ಜನರಿಂದ ಆಯ್ಕೆಯಾಗುವ ಮೂಲಕ ರಾಜಕೀಯ ಜೀವನವನ್ನು ಪ್ರಾರಂಭಿಸಿದ ಆಸ್ಕರ್ ಫರ್ನಾಂಡಿಸ್ ಅವರು 1980ರಲ್ಲಿ ತನ್ನ ರಾಜಕೀಯ ಗುರು ಟಿಎಪೈ ಅವರನ್ನೇ ಮಣಿಸಿ ಮೊದಲ ಬಾರಿಗೆ ಲೋಕಸಭೆಗೆ ಆಯ್ಕೆಯಾಗುವ ಮೂಲಕ ಒಮ್ಮಿಂದೊಮ್ಮೆಗೆ ರಾಷ್ಟ್ರ ರಾಜಕಾರಣಕ್ಕೆ ನೆಗೆದು ಅಲ್ಲಿಂದ ಬಳಿಕ ಹಿಂದಿರುಗಿ ನೋಡಿದ್ದೇ ಇಲ್ಲ. ಸತತ 5 ಬಾರಿ ಸಂಸತ್ ಸದಸ್ಯರಾಗಿ ಉಡುಪಿಯಲ್ಲಿ ಚುನಾಯಿತರಾಗಿದ್ದ ಅವರು ನಂತರ 4 ಬಾರಿ ರಾಜ್ಯಸಭಾ ಸದಸ್ಯರಾಗಿ ಡಾ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಸಚಿವರಾಗಿಯೂ ಕಾರ್ಯನಿರ್ವಹಿಸಿದ್ರು. ಆಸ್ಕರ್ ಫರ್ನಾಂಡಿಸ್ ಯುಪಿಎ ಸರ್ಕಾರದ ಆಡಳಿತಾವಧಿಯಲ್ಲಿ ಕೇಂದ್ರ ಮಂತ್ರಿಯಾಗಿದ್ರು. ರಸ್ತೆ ಸಾರಿಗೆ, ಹೆದ್ದಾರಿ ಮತ್ತು ಕಾರ್ಮಿಕ ಸಚಿವರಾಗಿಯೂ ಕೆಲಸ ಮಾಡಿದ್ರು. ರಾಜೀವ್ ಗಾಂಧಿಯ ಜೊತೆಗೆ ಸಂಸತ್ ಕಾರ್ಯದರ್ಶಿಯಾಗಿಯೂ ಕಾರ್ಯನಿರ್ವಹಿಸಿದ್ರು. 1980ರಿಂದ 1996ರವರೆಗೆ ಕರ್ನಾಟಕದ ಉಡುಪಿ ಕ್ಷೇತ್ರದಿಂದ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ರು. ಬಳಿಕ 1998ರಲ್ಲಿ ಹಾಗೂ 2004ರಲ್ಲಿ ರಾಜ್ಯಸಭೆಗೆ ಆಯ್ಕೆಯಾಗಿದ್ರು. ಆಸ್ಕರ್ ಫರ್ನಾಂಡಿಸ್ ಅವರು ಪತ್ನಿ ಬ್ಲೋಸಮ್ ಫರ್ನಾಂಡಿಸ್, ಪುತ್ರ ಹಾಗೂ ಪುತ್ರಿಯೊಂದಿಗೆ ಅಪಾರ ಸಂಖ್ಯೆಯ ಬಂಧು ಮಿತ್ರರು, ನಿಕಟವರ್ತಿಗಳು, ಅಭಿಮಾನಿಗಳು ಹಾಗೂ ಹಿಂಬಾಲಕರನ್ನ ಅಗಲಿದ್ದಾರೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಮಂಗಳೂರು. ಆಸ್ಕರ್ ಫರ್ನಾಂಡಿಸ್ ಅವರ ರಾಜಕೀಯ ಬದುಕಿನ ಒಂದು ಸಂಕ್ಷಿಪ್ತ ನೋಟ ಇದು. 5 ಬಾರಿ ಪಾರ್ಲಿಮೆಂಟ್ ಲೋಕಸಭಾ ಸದಸ್ಯರಾಗಿ ಉಡುಪಿ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾದವರು, 2 ಬಾರಿ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾದವರು. ಜೊತೆಗೆ 2004ರಿಂದ 2009ರ ತನಕ ಡಾ ಮನಮೋಹನ್ ಸಿಂಗ್ ಅವರ ಸಚಿವ ಸಂಪುಟದಲ್ಲಿ, ಕೇಂದ್ರ ಸಚಿವ ಸಂಪುಟದಲ್ಲಿ ಕೇಂದ್ರ ಸಚಿವರಾಗಿ ಕೆಲಸ ಮಾಡಿದವರು. ಕೇಂದ್ರದ ಅಂಕಿಅಂಶಗಳ ಮತ್ತು ಕಾರ್ಯಕ್ರಮಗಳ ಯೋಜನಾ ಸಚಿವರಾಗಿ ಮತ್ತು NRI ಅಫೈರ್ಸ್, ಇದು ಅನಿವಾಸಿ ಭಾರತೀಯರ ಅಥವಾ ಅನಿವಾಸಿ ವಿಚಾರಗಳ ಬಗ್ಗೆ, ಜೊತೆಗೆ ಯೂತ್ ಆ್ಯಂಡ್ ಸ್ಪೋರ್ಟ್ಸ್ ಅಫೈರ್ಸ್, ಕ್ರೀಡಾ ಮತ್ತು ಯೋಜನಾ ಖಾತೆಯ ಬಗ್ಗೆ ಮತ್ತು ಕಾರ್ಮಿಕ ಖಾತೆಯ ಸಚಿವರಾಗಿ ಆಸ್ಕರ್ ಫರ್ನಾಂಡಿಸ್ ಅವರು ಸೇವೆ ಸಲ್ಲಿಸಿರುವಂಥದ್ದು. ಆಸ್ಕರ್ ಫರ್ನಾಂಡಿಸ್ ಅವರು ಜೊತೆಗೆ ಕಾಂಗ್ರೆಸ್ನಲ್ಲಿ ಆಸ್ಕರ್ ಫರ್ನಾಂಡಿಸ್ ಅವರಿಗೆ ಇದ್ದಂಥ ಒಂದು ಸ್ಥಾನಮಾನ, ಅದು PV ನರಸಿಂಹರಾವ್ ಕಾಲದಲ್ಲಿರ್ಬೋದು, ಅಥವಾ ರಾಜೀವ್ ಗಾಂಧಿ ಕಾಲದಲ್ಲಿರ್ಬೋದು, ಅಥವಾ ಸೋನಿಯಾ ಗಾಂಧಿ ಅವರ ಅವಧಿಯಲ್ಲಿ ಇರಬಹುದು. ಅವರು ಆಲ್ಮೋಸ್ಟ್ ಪಕ್ಷದಲ್ಲಿ ನಂಬರ್ 2 ಅನ್ನುವಂಥ ಸ್ಥಾನದಲ್ಲೇ ಇದ್ದರು. ರಾಜೀವ್ ಗಾಂಧಿ ಅವರಿಗೆ ಕೂಡ ಅತ್ಯಂತ ನಿಕಟವರ್ತಿಯಾಗಿದ್ದವರು ಆಸ್ಕರ್ ಫರ್ನಾಂಡಿಸ್ ಅವರು. ಆನಂತರ ರಾಜೀವ್ ಗಾಂಧಿ ಅವರ ಮರಣದ ನಂತರ ಮತ್ತೆ ಪಕ್ಷದ ಯಾರೆಲ್ಲ ಅಧ್ಯಕ್ಷರಾಗ್ತಾರೆ, ಅದು PV ನರಸಿಂಹರಾವ್ ಅವರು ಇರ್ಬೋದು, ಅಥವಾ ಅನಂತರ ಬರುವಂಥ ಪ್ರಧಾನಿ ಇರ್ಬೋದು, PV ನರಸಿಂಹರಾವ್ ಅವರಿಗೆ ಕೂಡ ತುಂಬ ಆಪ್ತರಾಗಿದ್ದವರು. ನಂತರ ಸೋನಿಯಾ ಗಾಂಧಿಯವರು ACC ಅಧ್ಯಕ್ಷರಾಗುವ ಸಂದರ್ಭದಲ್ಲೂ ಕೂಡ ಅವರ ಪಕ್ಕಕ್ಕೆ ನಿಂತು ಸೋನಿಯಾ ಗಾಂಧಿ ಅವರಿಗೆ ಕೂಡ ಮಾರ್ಗದರ್ಶನ ಮಾಡ್ತಾ ಇದ್ದವರು ಆಸ್ಕರ್ ಫರ್ನಾಂಡಿಸ್ ಅವರು. ಸೋನಿಯಾ ಗಾಂಧಿ ಅವರು ಅನಂತರ ರಾಹುಲ್ ಗಾಂಧಿ ಅವರು ಮುಂಚೂಣಿಗೆ ಬರುವಾಗ ರಾಹುಲ್ ಗಾಂಧಿಗೆ ಕೂಡ ಅತ್ಯಂತ ಆತ್ಮೀಯರಾಗಿ ನಿಕಟವರ್ತಿಯಾಗಿದ್ದವರು. ಒಟ್ಟು ಕಾಂಗ್ರೆಸ್ನಲ್ಲಿ ಕಳೆದ ಒಂದು 40 ವರ್ಷಗಳ ಅವಧಿಯಲ್ಲಿ ಆಸ್ಕರ್ ಫರ್ನಾಂಡಿಸ್ ಅವರು ಇಡೀ ಕಾಂಗ್ರೆಸ್ನ ಹೈಕಮಾಂಡ್ ಅಂತ ಏನು ನಾವು ಹೇಳ್ತೇವೆ ಸಾಮಾನ್ಯವಾಗಿ, ಅಂತ ಹೈಕಮಾಂಡ್ ವಲಯದಲ್ಲೇ ಇದ್ದವರು. ಇಲ್ಲಿ ಗಮನಿಸಬೇಕಾದ ವಿಚಾರ, ಕಾಂಗ್ರೆಸ್ನ ಹೈಕಮಾಂಡ್ ವಲಯದಲ್ಲೇ ಇದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯನಿರ್ವಹಿಸಿದವರು ಆಸ್ಕರ್ ಫರ್ನಾಂಡಿಸ್ ಅವರು. 5 ಬಾರಿ ಪಾರ್ಲಿಮೆಂಟ್ ಮೆಂಬರ್ ಆಗ್ತಾರೆ, 2 ಬಾರಿ ರಾಜ್ಯಸಭಾ ಸದಸ್ಯರಾಗ್ತಾರೆ. ಮತ್ತು ವಿಶೇಷ ಏನಂತ ಹೇಳಿದ್ರೆ, ಆಸ್ಕರ್ ಫರ್ನಾಂಡಿಸ್ ಅವರು ಇವತ್ತಿಗೆ ಕೂಡ ಕಾಂಗ್ರೆಸ್ ಪಕ್ಷದ
ಕಾರ್ಯಕರ್ತರು ಮತ್ತು ನಾಯಕರು ಅವರ ಬಗ್ಗೆ ಮಾತನಾಡುವಾಗ ಪ್ರತಿ ಬಾರಿ ಕೂಡ ಉಲ್ಲೇಖ ಮಾಡುವಂಥ ಒಂದು ವಿಚಾರ ಉಂಟು. ಎಐಸಿಸಿ ಕಚೇರಿಯಲ್ಲಿ, ದಿಲ್ಲಿಯ ಎಐಸಿಸಿ ಕಚೇರಿಯಲ್ಲಿ ಆಸ್ಕರ್ ಫೆರ್ನಾಂಡಿಸ್ ಅವರ ಕಚೇರಿ ಅವರಿಗೆ ಇರುವಂಥ, ಅವರು ಪ್ರಧಾನ ಕಾರ್ಯದರ್ಶಿ ಹುದ್ದೆಯಲ್ಲಿದ್ದಾಗಲೋ ಅಥವಾ ಆನಂತರ ಅವರು ಏನು ಎಐಸಿಸಿ ಇದೆ ಎಲೆಕ್ಷನ್ ಅಥಾರಿಟಿಯದ್ದು ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡ್ತಾರೆ, ಚುನಾವಣಾ ವಿಭಾಗದ. ಸೊ ಆ ಎಲ್ಲ ಸಂದರ್ಭದಲ್ಲೂ ಕೂಡ ಆಸ್ಕರ್ ಫೆರ್ನಾಂಡಿಸ್ ಅವರ ಕಚೇರಿ ಆಲ್ಮೋಸ್ಟ್ ತಡರಾತ್ರಿ 2 ಗಂಟೆ ತನಕ ಕೂಡ ತೆರೆದಿರುತ್ತೆ. ಅಷ್ಟು ಹೊತ್ತು ತನಕ ಅಲ್ಲಿ ಕಾರ್ಯಕರ್ತರು, ನಾಯಕರುಗಳು ಬಂದು ಅವರನ್ನು ಮಾತಾಡಿಕೊಂಡು ಹೋಗ್ತಾರೆ. ದೇಶದ ಬೇರೆ ಬೇರೆ ಭಾಗಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಬಂದಂಥ ನಾಯಕರುಗಳು ಆಸ್ಕರ್ ಫೆರ್ನಾಂಡಿಸ್ ಜೊತೆಗೆ ಸಮಾಲೋಚನೆಗೆ, ಸಲಹೆಗಾಗಿ ಅಥವಾ ಪಕ್ಷ ಸಂಘಟನೆಯ ಸಲುವಾಗಿ ಅವರ ಕಚೇರಿಯಲ್ಲಿ ಕನಿಷ್ಠ, ಯಾಕಂತ ಹೇಳಿದ್ರೆ ಅಷ್ಟು ಜನ ಬಂದಿರ್ತಾರೆ, ಬಂದ ಯಾರನ್ನು ಕೂಡ ಆಸ್ಕರ್ ಫೆರ್ನಾಂಡಿಸ್ ನಿರಾಸೆಗೊಳಿಸುವುದಿಲ್ಲ. ಪ್ರತಿಯೊಬ್ಬರ ಹತ್ರ ಕೂಡ ಮಾತನಾಡಿ ಅವರ ಏನು ಕಷ್ಟ ಸುಖವನ್ನು ಕೇಳ್ತಾರೆ, ಪಕ್ಷ ಸಂಘಟನೆಯ ವಿಚಾರವಾಗಿ ಕೂಡ ಮಾತಾಡ್ತಾರೆ. ಸೊ ಯಾವತ್ತೂ ಕೂಡ ರಾತ್ರಿ 2 ಗಂಟೆಗಿಂತ ಮೊದಲು ಆಸ್ಕರ್ ಫೆರ್ನಾಂಡಿಸ್ ಅವರ ಕಚೇರಿ ಏನು ಬಾಗಿಲು ಹಾಕಿದ್ದೇ ಇಲ್ಲ ಅನ್ನುವಂಥದ್ದು ಅವರ ನಿಕಟವರ್ತಿಗಳು ಮತ್ತೆ ಅವರ ಜೊತೆಗೆ ಒಡನಾಟ ಇರುವಂಥ ನಾಯಕರುಗಳು ಮತ್ತು ಕಾರ್ಯಕರ್ತರು ಹೇಳುವಂಥದ್ದು. ಒಬ್ಬ ನಾಯಕನಿಗೆ ಕೊಡುವಂಥ ಗೌರವ, ಒಬ್ಬ ನಾಯಕನಿಗೆ ಕೊಡುವಷ್ಟೇ ಪ್ರೀತಿ ವಿಶ್ವಾಸವನ್ನು ಕಾರ್ಯಕರ್ತರಿಗೆ ಕೂಡ ಆಸ್ಕರ್ ಫೆರ್ನಾಂಡಿಸ್ ಕೊಡ್ತಾ ಇದ್ದವರು. ಅವರು ಎಲ್ಲೇ ಬರಲಿ, ಎಲ್ಲೇ ಹೋಗಲಿ, ಅದು ಪಕ್ಷದ ಕಾರ್ಯಕ್ರಮ ಇರಬಹುದು ಅಥವಾ ಖಾಸಗಿ ಕಾರ್ಯಕ್ರಮ ಕೂಡ ಇರಬಹುದು, ಇಲ್ಲಿ ಕೂಡ ಅವರು ಜನರ ಜೊತೆಗೆ ಬೆರೆಯುವಂಥ ಒಂದು ಆಚಾರ ವಿಚಾರ ತುಂಬ ಇತರ ಏನು ನಾಯಕರುಗಳಿಗೆ ಇಂಥ ನಾವು ಅನೇಕ, ಅದು ಎಲ್ಲ ಪಕ್ಷ, ಕಾಂಗ್ರೆಸ್ ಇರಬಹುದು ಅಥವಾ ಇತರ ಪಕ್ಷಗಳನ್ನೇ ನಾವು ಗಮನಿಸಬಹುದು. ಆಸ್ಕರ್ಗೆ ಅವರ ಒಂದು ಬಾಡಿ ಲ್ಯಾಂಗ್ವೇಜ್ ಅಂತ ನಾವು ಏನು ಹೇಳ್ತೇವೆ, ಅಥವಾ ಒಂದು ಮ್ಯಾನರಿಸಮ್ ಅಂತ ಏನು ಹೇಳ್ತೇವೆ, ಅದು ತುಂಬ ಸಾಫ್ಟ್. ಎಲ್ಲೂ ಕೂಡ ಅವರು ಒಂದು ರಾಜಗಾಂಭೀರ್ಯದ ನಡಿಗೆ ಅಥವಾ ಅವರೊಂದು ಏನು ಒಂಥರ ದೊಡ್ಡಸ್ತಿಕೆಯ ನಡಿಗೆ ಅವರ ನಡಿಗೆ ಮತ್ತು ಅವರ ಮಾತಿನಲ್ಲಿ ಇಲ್ಲ. ಅಷ್ಟರ ಮಟ್ಟಿಗೆ ಅವರು ಸಾಫ್ಟ್ ಮತ್ತು ಅಷ್ಟರ ಮಟ್ಟಿಗೆ ಸೌಜನ್ಯದ ಮನುಷ್ಯರಾಗಿದ್ದರು ಅವರು. ಸೊ ಅವರು ತುಳು ನಾಡಿನ ಬಗ್ಗೆ, ತುಳುವಿನ ಬಗ್ಗೆ ಅವರಿಗಿದ್ದಂಥ ಕಾಳಜಿ ಬಗ್ಗೆ ಇಲ್ಲೊಂದು ನಾನೊಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ. ತುಳು ಭಾಷೆಯನ್ನು ಸಂವಿಧಾನದ 8ನೇ ಪರಿಚ್ಛೇದಕ್ಕೆ ಸೇರಿಸಬೇಕಂತ ಅನೇಕ ವರ್ಷಗಳಿಂದ ಒತ್ತಡಗಳು, ಆಗ್ರಹಗಳು ಕೇಳಿ ಬರ್ತಾ ಉಂಟು. ತುಳು ಅಭಿಮಾನಿಗಳು ಅಥವಾ ತುಳುನಾಡಿನವರು ಅನೇಕ ಸಂದರ್ಭದಲ್ಲಿ ಈ ವಿಚಾರವಾಗಿ ಪಾರ್ಲಿಮೆಂಟ್ ಸದಸ್ಯರುಗಳು ಮಾತಾಡಬೇಕು ಅಂತ ಹೇಳ್ತಾ ಇದ್ರು, ಒತ್ತಾಯ ಮಾಡ್ತಾ ಇದ್ರು. ಒಂದು ಸಂದರ್ಭದಲ್ಲಿ ಆಸ್ಕರ್ ಫೆರ್ನಾಂಡಿಸ್ ಪಾರ್ಲಿಮೆಂಟ್ನಲ್ಲಿ ಮಾತಾಡಿ ತುಳು ಭಾಷೆಯನ್ನು ಕೂಡ 8ನೇ ಪರಿಚ್ಛೇದಕ್ಕೆ ಸೇರಿಸಬೇಕು ಅಂತ ಉಲ್ಲೇಖ ಮಾಡ್ತಾರೆ. ಮತ್ತು ಅವಾಗ ಅವರು ಹೇಳ್ತಾರೆ, ನಾನು ನನ್ನ ಮಾತೃಭಾಷೆ ತುಳು ಅಲ್ಲದಿರಬಹುದು, ಆದರೆ ನನ್ನ ಊರಿನ ಜನರು ಮಾತನಾಡೋ ಭಾಷೆ ಅದು ತುಳು. ನಾನು ನನ್ನ ಊರಿನ ಜನರೊಂದಿಗೆ ಮಾತನಾಡುವುದು ಅದು ತುಳು ಭಾಷೆಯಲ್ಲಿ. ನಮ್ಮ ಮನೆಯಿಂದ ನಾವು ಹೊರಗೆ ಬಂದಾಗ ನಾವು ತುಳುವಿನಲ್ಲೇ ಮಾತಾಡಬೇಕು. ಜೊತೆಗೆ ನಾವು ಸಾಕುವಂಥ ಪ್ರಾಣಿ ಪಕ್ಷಿಗಳ ಜೊತೆಗೆ ಕೂಡ ನಾವು ತುಳುವಿನಲ್ಲೇ ಮಾತಾಡಬೇಕು, ತುಳುವಿನಲ್ಲಿ. ಸೊ ಅಂತ ಒಂದು ಇತಿಹಾಸ ಇರುವಂಥ ಭಾಷೆ ಅದು ತುಳುವಿಗೆ ಪ್ರಾಧಾನ್ಯತೆ ಕೊಡಬೇಕು, ಸಂವಿಧಾನದ 8ನೇ ಪರಿಚ್ಛೇದಕ್ಕೆ ಸೇರಿಸಬೇಕು ಅಂತ ಆಗ್ರಹವನ್ನು ಕೂಡ ಮಾಡ್ತಾರೆ. ಆ ಆಗ್ರಹವನ್ನು ಅವ್ರು ಮಾಡುವಾಗ, ಆ ಬಗ್ಗೆ ಅವರು ಪಾರ್ಲಿಮೆಂಟ್ನಲ್ಲಿ ಮಾತಾಡುವಾಗ 1-2 ಸಾಲು ತುಳುವಿನ ಒಂದು ಪದವನ್ನು ಕೂಡ ಹೇಳ್ತಾರೆ, ಅವರು ಒಂದು ಹಾಡನ್ನು ಕೂಡ ಹೇಳ್ತಾರೆ. ತುಳುವಿನ ಗ್ರಾಮ್ಯ ಭಾಷೆಯಲ್ಲಿ ಹಳೆ ಕಾಲದಲ್ಲಿ ತುಳುವಿನ ಜನರು ಹೇಳ್ತಾ ಇದ್ದಂಥ ಹಾಡು, ಅದನ್ನು ಅವರು ಆ ಸಂದರ್ಭದಲ್ಲಿ ಪಾರ್ಲಿಮೆಂಟಲ್ಲಿ ಹೇಳಿದ್ರು. ಈ ಸಂದರ್ಭದಲ್ಲಿ ಜಸ್ಟ್ ಒಮ್ಮೆ ಅದನ್ನು ನೋಡಿಕೊಂಡು ಬರೋಣ. So I thought I will say a few words or sing a song which I sing when I talk to my buffaloes. Being a farmer, my buffaloes only used to understand the Tulu language that I used to speak. If I spoke to them in Kannada, they were not understanding. So I use that language when I speak to the buffaloes, and this is connected with the buffaloes that I sing 2 lines. O maga koraga warmarayana, O maga koraga warmarayana, O maga koraga warmarayana, Yerubatanda balpu maga beri budoda, Yerubatanda balpu maga beri budoda, O maga koraga warmarayana. So this is the way we. You sing like a regular singer. Translate it, no?
इसका मतलब क्या है? It says that if a buffalo comes before you, it starts. ಎಸ್, ಇದು ಆಸ್ಕರ್ ಫರ್ನಾಂಡಿಸ್ ಅವರು ಪಾರ್ಲಿಮೆಂಟ್ನಲ್ಲಿ ತುಳುವಿನಲ್ಲಿ ಮಾತಾಡ್ತಾರೆ. ತುಳುವಿನಲ್ಲಿ ಮಾತಾಡಿದ ಬಳಿಕ ಒಂದು ಹಾಡು ಹೇಳ್ತಾರೆ. ಆನಂತರ ಆ ಸಂದರ್ಭದಲ್ಲಿ ನೀವು ಅಲ್ಲಿ ಗಮನಿಸ್ತೀರಿ ಯಾವ ರೀತಿಯಾಗಿ ಆ ಸಂದರ್ಭದಲ್ಲಿ ಸಹೋದ್ಯೋಗಿಗಳು ಹರ್ಷ ವ್ಯಕ್ತಪಡಿಸ್ತಾರೆ. ಇವನ್ ಸ್ಪೀಕರ್ ಕೂಡ ಆಸ್ಕರ್ ಅವರೇ ನೀವು ತುಂಬಾ ಚೆನ್ನಾಗಿ ಹಾಡು ಕೂಡ ಹೇಳ್ತೀರಿ ಅಂತ ಪ್ರಶಂಸೆ ವ್ಯಕ್ತಪಡಿಸ್ತಾರೆ. ಎಸ್, ಇದು ತುಳುವಿನ ಬಗ್ಗೆ, ತುಳುನಾಡಿನ ಬಗ್ಗೆ ಆಸ್ಕರ್ ಅವರಿಗೆ ಇದ್ದಂತ ಒಂದು ಅಭಿಮಾನ ಮತ್ತು ಆ ಅಭಿಮಾನಕ್ಕೆ ಇದೊಂದು ಸಾಕ್ಷಿ. ಎಸ್, ಈ ಸಂದರ್ಭದಲ್ಲಿ ಜೊತೆಗೆ ಕಾಂಗ್ರೆಸ್ ಮುಖಂಡರಾಗಿರುವಂತಹ ಸುರತ್ಕಲ್ ಕ್ಷೇತ್ರದ ಮಾಜಿ MLA ಆಗಿರುವಂತಹ ಮೊಯ್ದೀನ್ ಬಾವ ಅವರು ನೇರವಾಗಿ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಬಾವರೇ ನಮಸ್ಕಾರ. ನಮಸ್ಕಾರ. ಎಸ್, ಆಸ್ಕರ್ ಅವರು ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಇಲ್ಲ. ನಿಮ್ಮೆಲ್ಲರೂ ಹಿರಿಯ ನಾಯಕರು ಮತ್ತು ತುಂಬಾ ಸನ್ಮಿತ್ರರು. ಈ ಸಂದರ್ಭದಲ್ಲಿ ನೀವು ಏನನ್ನು ನೆನಪಿಸ್ಕೊಳ್ಳಿಕ್ಕೆ ಬಯಸ್ತೀರಿ, ಏನನ್ನು ಹೇಳಲಿಕ್ಕೆ ಬಯಸ್ತೀರಿ ಮೊಯ್ದೀನ್ ಬಾವ ಅವರೇ? ಏನಿಲ್ಲ, ಎಸ್, ನಮ್ಮ ಉಭಯ ಜಿಲ್ಲೆಗಳಿಗೆ ಅದೇ ತರ ರಾಜ್ಯಕ್ಕೆ ಮತ್ತು ದೇಶಕ್ಕಾದಂತಹ ದೊಡ್ಡ ನಷ್ಟ. ಇಂತಹ ಒಂದು ಸಜ್ಜನ ರಾಜಕಾರಣಿಯನ್ನು ನಾವು ಕಾಣುವುದು ವಿರಳ, ಬಹಳ ವಿರಳ. ಹೌದು. ಅದು ಅಜಾತ ಶತ್ರುವಾಗಿ ಆತ ತನ್ನ ಕರಾವಳಿ ಈ ಜಿಲ್ಲೆಗಳನ್ನಲ್ಲ, ಬಹುಶಃ ಇಡೀ ದೇಶದಲ್ಲಿ ಪ್ರಬಲ ನಾಯಕರಾಗಿ ಹೊರಹೊಮ್ಮಿದರು. ಹೌದು. ಸಾಮಾನ್ಯ ಮನುಷ್ಯರು ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿದ್ದಾರೆ, ಈಗ ರಾಜೀವ್ ಗಾಂಧಿ ಅವರ ಅತ್ಯಂತ ನಿಕಟವರ್ತಿಯಾಗಿ ಅವರು ಎಷ್ಟೋ ದೊಡ್ಡ ಹುದ್ದೆಯನ್ನು, ಮಂತ್ರಿ ಸ್ಥಾನವನ್ನು ಯಾವುದನ್ನು ಹಂಬಲಪಡಿಸಿಕೊಂಡು ತೆಗೆದುಕೊಳ್ಬಹುದು. ಆದರೆ ಅವರು ಯಾವುದನ್ನು ಕೇಳಲಿಕ್ಕೆ ಯಾವತ್ತೂ ಹೋಗಿಲ್ವದವರಲ್ಲ, ತನ್ನ ಕುಟುಂಬ ರಾಜಕಾರಣಕ್ಕೆ ಹೋದವರಲ್ಲ. ಅದೇ ತರ ತಾನು ರಾಜಕಾರಣದಲ್ಲಿ ಬೇಕಾದಷ್ಟು ಆಸ್ತಿ ಮಾಡಬೇಕು ಅಂತವದನ್ನು ಒಡೆಸಿರಬೇಕು ಅಂತ ಹೇಳುವಂತಹ ಆಂದೋಲನ ವ್ಯಕ್ತಪಡಿಸಿದಂತಹ ವ್ಯಕ್ತಿಯಲ್ಲ. ಬಹುಶಃ ಇಂತಹ ವ್ಯಕ್ತಿಗಳು ರಾಜಕಾರಣದಲ್ಲಿರುವಂತಹದ್ದು ಬಹಳ ವಿರಳ. ನನ್ಗೆ ಈ ಜಿಲ್ಲೆಗೆ, ಹೀಗೆ ಅಂದ್ರೆ ಉಭಯ ಜಿಲ್ಲೆಗೆ ಅವರು ನೀಡಿದಂತಹ ಕೊಡುಗೆಗಳು ಅನ್ಯ. ಬಹುಶಃ ಅದು ಪಬ್ಲಿಸಿಟಿ ಇಲ್ಲದೆ ಯಾವ ರೀತಿಯಲ್ಲಿ ಮಾಡ್ತಿರ್ಬೋದು ಮತ್ತು ಮಹಾನ್ ನಾಯಕರುಗಳನ್ನೇ ಅವರು ಸೃಷ್ಟಿ ಮಾಡಿಸಿದ್ದಾರೆ. ನಾನು ಆತ್ಮಸಾಕ್ಷಿ ಕೇಳುವಂತಹದ್ದು, ಇದರಲ್ಲಿ ಯಾವುದೇ 1% ಅವರು ನಮ್ಮೊಂದಿಗೆ ಇಲ್ಲ ಇವತ್ತು ಅವರು. ಬಟ್ ಅವರು ಕೊಟ್ಟಂತಹ ಆ ಒಂದು ವಿಶೇಷತೆ ದೇಶದ ಜನತೆ ಯಾವತ್ತೂ ಮರೆಯಲಿಕ್ಕೆ ಸಾಧ್ಯವಿಲ್ಲ. ಮುಖ್ಯವಾಗಿ ನಾನು ಒಂದು ಶಾಸಕನಾಗಿರಲಿಕ್ಕೆ ಇವತ್ತು ರಾಜಕಾರಣಿ ನನ್ನಲ್ಲಿ ಮಾಡಿದ್ರು ಎಷ್ಟೇ ದೊಡ್ಡವರು ಹೋಗ್ಲಿ, ಯಾವುದೇ ಪಕ್ಷಕ್ಕೆ ಹೋಗ್ಲಿ, ಅಥವಾ ಅವ್ರಿಗೆ ಪಕ್ಷ ಮರೆತು ಎಲ್ಲರನ್ನು ಸಮಾನವಾಗಿ ಸೌಜನ್ಯತೆಯಿಂದ ಕಾಣುವಂತಹ, ಬಹುಶಃ ACCಯ ಪ್ರಧಾನ ಕಾರ್ಯದರ್ಶಿಗೆ ಸಿಕ್ಕಿದಂತಹ ಆ ಅವಕಾಶಗಳಲ್ಲಿ ಅವರು ರಾತ್ರಿ 2 ಗಂಟೆಗಳವರೆಗೆ ಕಾಂಗ್ರೆಸ್ ಆಫೀಸ್ನಲ್ಲಿ ಕಚೇರಿಯಲ್ಲಿ ಅವರೊಬ್ಬರೇ ಇದ್ದು ಕೆಲಸ ಮಾಡುತ್ತಿರುವಂತಹದ್ದನ್ನು ಅನೇಕ ದಿವಸಗಳನ್ನು ನಾನು ನೋಡಿದ್ದೇನೆ. ಒಂದು ಸಣ್ಣ ಜೀಪನ್ನು ಇಟ್ಕೊಂಡು ತಾನು ಮತ್ತು ತನ್ನ ಟೀಮ್ ಅಲ್ಲೇ ತರದ ಊಟ, ಅಲ್ಲೇ ತರದ್ದು ಏನು ತಿನ್ನೋದು, ಆ ತರ ಮಾಡ್ಕೊಂಡು 2 ಗಂಟೆ 3 ಗಂಟೆವರೆಗೂ ಸೇವೆ ಮಾಡಿರುವಂತಹದ್ದು ಇಂತಹ ಒಂದು ನಾಯಕರು ಯಾವುದು ಬರ್ಲಿಕ್ಕಿಲ್ಲ. ಬಹುಶಃ ನಾಯಕರಿಗೆ ಅಷ್ಟು ದೊಡ್ಡ ನಾಯಕರು ಅವರಿಗೆ ಮಾಡ್ಬೇಕು ಅಂತಿಲ್ಲ, ಮಾಡ್ಬೋದು. ಆದ್ರೆ ಒಂದು ಖಾದಿ ಬಟ್ಟೆ, ಸರಳವಾದ ಜೀವನ, ಇದು ಅವರ ಹಿರಿಮೆ. ಅವರು ಮಾಡಿಕೊಳ್ಳುವಂತ ಆಸ್ತಿ ಏನಾದ್ರು ಮಾಡಿದ್ರೆ ಎಷ್ಟೋ ಆಸ್ತಿ ಮಾಡಬಹುದಿರ್ತದೆ. ಮಾಡಿದ್ದಾರೆ. ಇವತ್ತು ಹಿರಿಯ ನಾಯಕರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಮೇಲೆ ಇವತ್ತು ರಾಷ್ಟ್ರ ರಾಜಕಾರಣದಲ್ಲಿ ತೊಡಗಿಸಿಕೊಳ್ಳಿಕ್ಕೆ ಕಾರಣರಾದವರು HK ಪಾಟೀಲ್ ಅವರು ಇರ್ಬೋದು. ಅದೇ ತರ ನಮ್ಮ ರಾಜ್ಯದಲ್ಲಿ ಕಂಡಂತಹ ಅನೇಕ ನಾಯಕರುಗಳನ್ನು ಯುವ ಕಾಂಗ್ರೆಸ್ನಿಂದ ಹಿಡಿದು ಅವರು ಮೇನ್ ಕಾಂಗ್ರೆಸ್ನಲ್ಲೂ ಅನೇಕ ಜನರನ್ನು ಸೇರ್ಪಡಿಸಿ ಬಹಳಷ್ಟು ಶಕ್ತಿಯನ್ನು ಕೊಟ್ಟಂತಹ
ವ್ಯಕ್ತಿತ್ವ. ಒಬ್ಬ ಇವತ್ತು ಅವರ ನಿಧನವಾಗಿದೆ, ನಮಗೆ ಬಹಳ ನೋವನ್ನು ತಂದಿದೆ. ಈಗಾಗಲೇ ನಾನು ಇಲ್ಲಿ ಇದ್ದೇನೆ, ಅವರ ಪಾರ್ಥಿವ ಶರೀರ ಈಗ ಇವತ್ತು ಶವಾಗಾರದಲ್ಲಿ ಮರಳಿದ್ದಾರೆ. ನಾಳೆ ಬೆಳಗ್ಗೆ 8 ಗಂಟೆಗೆ 8 ಗಂಟೆ ಹೊರಡ್ತದೆ. ಈಗ 9:30 ಗಂಟೆಗೆ ಚರ್ಚಿನಲ್ಲಿ, ತದನಂತರ 9:30ರಿಂದ 10:30 ಕಾಂಗ್ರೆಸ್ ಆಫೀಸ್ನಲ್ಲಿ, ಉಡುಪಿ ಕಾಂಗ್ರೆಸ್ ಆಫೀಸ್ನಲ್ಲಿ, ನಂತರ ಮಂಗಳೂರಿಗೆ ಬಂದು ಮಂಗಳೂರಿನಲ್ಲೂ 3:30 ಗಂಟೆಗೆ 3:30ರಿಂದ 5:30 ತನಕ, ನಂತರ ಪುನಃ ಮರುದಿವಸ ಬೆಳಗ್ಗೆ ಪೂಜೆ ಚರ್ಚಿನಲ್ಲಿ ನಿಂತಲ್ಲಿ ಉಂಟು. ಅಕಸ್ಮಾತ್ ರಾಹುಲ್ ಗಾಂಧಿ ಅವರು ಇಲ್ಲಿಗೆ ಬರುವ ಸಾಧ್ಯತೆಗಳಿದ್ದಾವೆ. ನಂತರ ಬಹುಶಃ ಬುಧವಾರ 15ನೇ ತಾರೀಕಿಗೆ ಬೆಂಗಳೂರು ಕೆಪಿಸಿಸಿ ಕಚೇರಿಗೆ ಇಲ್ಲ, ಒಂದು ವೇಳೆ ರಾಹುಲ್ ಗಾಂಧಿ ಅವರು ಇಲ್ಲಿ ಬರೋದಾದ್ರೆ ತದನಂತರ ಅದನ್ನು ನೋಡಿಕೊಂಡು ಗುರುವಾರ ಹೋಗುವ ಸಾಧ್ಯತೆಗಳಿದ್ದಾವೆ. ಇಲ್ಲಿಂದ ಮೂಲಕ ಬಾಡಿಯನ್ನು ಬೆಂಗಳೂರಿಗೆ ಗುರುವಾರ ಕಾಂಗ್ರೆಸ್ ಕೆಪಿಸಿಸಿ ಕಚೇರಿಯಲ್ಲಿ ಮಾಡಿಕೊಂಡು ಗುರುವಾರ ಸಾಯಂಕಾಲ ಅವರ ಅಂತಿಮ ವಿಧಾನಗಳು ನಡೆಯುವ ಸಾಧ್ಯತೆ ಚರ್ಚೆಗಳು. ಓಕೆ ಬಾವರೆ, ಥ್ಯಾಂಕ್ ಯು. ಅನೇಕ ಅಭಿಮಾನಿಗಳ ನೋವು ಮತ್ತು ಅವರ ಕುಟುಂಬ, ಅವರ ಪತ್ನಿ ಮತ್ತು ಮಕ್ಕಳ ನೋವನ್ನು ದೇವರು ಶಮನ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು. ಮೊಯ್ದೀನ್ ಭಾವ್ ಅವರು ಆಸ್ಕರ್ ಫರ್ನಾಂಡಿಸ್ ಅವರ ಜೊತೆಗೆ ತನಗೆ ಇದ್ದಂಥ ಒಡನಾಟವನ್ನು ಈ ಸಂದರ್ಭದಲ್ಲಿ ಹಂಚಿಕೊಂಡರು. ಈಗ ನಮ್ಮಲ್ಲಿ ಈ ಸದ್ಯಕ್ಕೆ ಇರುವ ಮಾಹಿತಿ ಪ್ರಕಾರ ನಾಳೆ ಅಂದರೆ ಮಂಗಳವಾರ ಬೆಳಗ್ಗೆ ಹೊತ್ತಿಗೆ ಸುಮಾರು 9:30 ಹೊತ್ತಿಗೆ ಉಡುಪಿ ಚರ್ಚಿಗೆ ಆಸ್ಕರ್ ಫರ್ನಾಂಡಿಸ್ ಅವರ ಪಾರ್ಥಿವ ಶರೀರವನ್ನು ತರಲಾಗುತ್ತೆ 9:30 ಹೊತ್ತಿಗೆ. ಯಾಕಂದರೆ ಇವತ್ತು ಏನು ಮಧ್ಯಾಹ್ನ ಮಂಗಳೂರಿನ ಎನಪಾಯ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದರು. ಆನಂತರ ಅಲ್ಲಿಂದ ಅವರ ಪಾರ್ಥಿವ ಶರೀರವನ್ನು ಮಂಗಳೂರಿನ ಫಾದರ್ ಮುಲ್ಲಸ್ ಆಸ್ಪತ್ರೆಯಲ್ಲಿ ಇರಿಸಲಾಗಿದೆ. ಸೊ ನಾಳೆ ಬೆಳಿಗ್ಗೆ 9:30 ಗಂಟೆಗೆ ಉಡುಪಿ ಚರ್ಚಿಗೆ ತಂದು ಅಲ್ಲಿ ಪೂಜೆ ನಡೆಯುತ್ತೆ, ಪ್ರಾರ್ಥನೆ ನಡೆಯುತ್ತೆ. ಆನಂತರ ಅಲ್ಲಿ ಉಡುಪಿಯಲ್ಲಿ ಕಾಂಗ್ರೆಸ್ ಕಚೇರಿಯಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಕೂಡ ಇರಿಸಲಾಗುತ್ತೆ. ಆ ಬಳಿಕ ತಿರುಗಾ ನಾಳೆ ಮಧ್ಯಾಹ್ನ 2:30 ಗಂಟೆಗೆ ಮಂಗಳೂರಿನ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಪಾರ್ಥಿವ ಶರೀರವನ್ನು ತರಲಾಗುತ್ತೆ. ಮಂಗಳೂರು ಡಿಸ್ಟಿಕ್ ಕಾಂಗ್ರೆಸ್ ಕಚೇರಿಯಲ್ಲಿ ನಾಳೆ ಅಂದರೆ ಮಂಗಳವಾರ ಮಧ್ಯಾಹ್ನ 3:30ರಿಂದ ಸಂಜೆ 5:30 ತನಕ ಈ ಒಂದು ಆಸ್ಕರ್ ಅವರ ಪಾರ್ಥಿವ ಶರೀರದ ಅಂತಿಮ ನಮನಕ್ಕೆ ಅವಕಾಶ ಕಲ್ಪಿಸಲಾಗುತ್ತೆ. ಮತ್ತೆ ಬುಧವಾರ ದಿವಸ ಬೆಳಗ್ಗೆ ಹೊತ್ತು ಮಂಗಳೂರಿನ ಮಿಲಾಗ್ರಿಸ್ ಚರ್ಚ್ ಹಾಲ್ನಲ್ಲಿ ಚರ್ಚಿನಲ್ಲಿ ಪೂಜೆ ನಡೆಯುತ್ತೆ. ಸೊ ಆ ದಿವಸ ಮೇ ಬಿ ಅಸಾಧ್ಯ ಆದರೆ AICC ಮುಖಂಡ ರಾಹುಲ್ ಗಾಂಧಿ ಅವರು ಬರುವಂಥ ಸಾಧ್ಯತೆಗಳಿದ್ದಾವೆ. ಅದನ್ನೆಲ್ಲ ನೋಡಿಕೊಂಡು ಬಹುಶಃ ಬುಧವಾರ ದಿವಸ ಬೆಂಗಳೂರಿನ KPCC ಕಚೇರಿಗೆ ಪಾರ್ಥಿವ ಶರೀರವನ್ನು ಕೊಂಡೊಯ್ಯುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಇವತ್ತಿನ ಒಂದು ಅಂದಾಜು ಲೆಕ್ಕಾಚಾರ ಪ್ರಕಾರ ಅಂತಿಮವಾಗಿ AICC ಮತ್ತು KPCC ಅವರ ಸಂಯೋಜನೆ ಪ್ರಕಾರ ಬುಧವಾರದ ಅಂತಿಮ ವಿಧಿವಿಧಾನಗಳ ಕಾರ್ಯಕ್ರಮಗಳು ರೂಪುಗೊಳ್ಳಬಹುದು. ಸೊ ನಾಳೆ ಬೆಳಿಗ್ಗೆ ಉಡುಪಿಗೆ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗುತ್ತೆ. ಮಧ್ಯಾಹ್ನ ನಂತರ ಮಂಗಳೂರಿನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗುತ್ತೆ. ಅನೇಕ ಮಂದಿ ಆಸ್ಕರ್ ಅವರ ಬಗ್ಗೆ, ಅವರ ಒಡನಾಟದ ಬಗ್ಗೆ ಮಾತನಾಡಿದ್ದಾರೆ. ಬಿ ರಮನಾಥ ರೈ ಅವರು ಕರಾವಳಿಯ ಹಿರಿಯ ನಾಯಕರು, ಕಾಂಗ್ರೆಸ್ ನಾಯಕರು, ಮಾಜಿ ಸಚಿವರು ರಮನಾಥ ರೈ ಅವರು ಆಸ್ಕರ್ ಫರ್ನಾಂಡಿಸ್ ಅವರ ಬಗ್ಗೆ ಮಾತನಾಡಿರುವ ವಿಚಾರವನ್ನು ನೋಡೋಣ. ಕಾಂಗ್ರೆಸ್ ಪಕ್ಷದ ವರಿಷ್ಠ ನಾಯಕರಾದಂಥ ಆಸ್ಕರ್ ಫರ್ನಾಂಡಿಸ್ ನಮ್ಮನ್ನು ಅಗಲಿದ್ದಾರೆ. ಉಭಯ ಜಿಲ್ಲೆಯಲ್ಲಿ ಒಬ್ಬ ಸಾಮಾನ್ಯ ಪಕ್ಷದ ಕಾರ್ಯಕರ್ತನಾಗಿ ರಾಜ್ಯಕ್ಕೆ ಪ್ರವೇಶ ಮಾಡಿ ಹಂತವಾಗಿ ಬೆಳೆದು ದೇಶದ ಅತ್ಯುನ್ನತ ಸ್ಥಾನದವರೆಗೆ ಹೋಗಿದ್ದಾರೆ. ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳಿರ್ತಕ್ಕಂಥ ಈ ಜಿಲ್ಲೆ, ಸಾಕಷ್ಟು ಮುಖಂಡರನ್ನು ತಯಾರು ಮಾಡಿದಂಥ ಮುಖಂಡರವರು. ಅವರ ಅಗಲುವಿಕೆ ನಮಗೆಲ್ಲರೂ ತುಂಬಲಾರದ ನಷ್ಟ, ಪಕ್ಷಕ್ಕೆ ತುಂಬಲಾರದ ನಷ್ಟ. ಅವರ
ಒಂದು ಅಂತ್ಯ ಸಂಸ್ಕಾರದ ಕೆಲಸ ಬಹುಶಃ ನಾಳೆ ಇಲ್ಲಿಂದ ಮೋರ್ಚರಿಂದ ಉಡುಪಿಗೆ ಅವರು ಹೋಗ್ತಾರೆ. ಹೋಗಿ ಅಲ್ಲಿ ಚರ್ಚಿನಲ್ಲಿ ಪ್ರಾರ್ಥನೆ ನಡೀತದೆ. ಪ್ರಾರ್ಥನೆ ನಡೆದ ಮೇಲೆ ಅವರು ಅಲ್ಲಿ 10:30 ಗಂಟೆಗೆ ಕಾಂಗ್ರೆಸ್ ಆಫೀಸಿಗೆ ಬರ್ತಾರೆ. ಕಾಂಗ್ರೆಸ್ ಅವರು 11:30-12 ಗಂಟೆವರೆಗೆ ಅಲ್ಲಿ ಇರ್ತಾರೆ. ಅಲ್ಲಿಂದ 2:30 ಗಂಟೆಗೆ ಅಲ್ಲಿಂದ ಹೊರಟು 3:30 ಗಂಟೆಗೆ ಮಂಗಳೂರು ತಲುಪ್ತಾರೆ. 3:30 ಗಂಟೆಗೆ ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ಅವರ ಅಂತಿಮ ದರ್ಶನಕ್ಕಾಗಿ ಅವರು ಇರ್ತಾರೆ. ಅಂತಿಮ ದರ್ಶನ ಅದು 3:30 ಗಂಟೆಯಿಂದ 5:30 ಗಂಟೆವರೆಗೆ ಇರ್ತದೆ. ಅಂತಿಮ ದರ್ಶನ ಆದ ನಂತರ ಅವರು ಮತ್ತೆ ಮೋರ್ಚರಿಗೆ ಬರ್ತಾರೆ. ಮೋರ್ಚರಲ್ಲಿ ನಾಡಿದ್ದು ಬೆಳಿಗ್ಗೆ ಇಲ್ಲಿಂದ ಮಿಲಾಗ್ರಿಸ್ ಚರ್ಚಲ್ಲಿ ಹೋಗಿ ಪೂಜೆ ನಡೀತದೆ. ಪೂಜೆ ನಡೆದಾದ ಮೇಲೆ ಅವರು ಬೆಂಗಳೂರಿಗೆ ಹೋಗ್ತಾರೆ. ಬೆಂಗಳೂರಲ್ಲಿ KPCC ಕಚೇರಿಯಲ್ಲಿ ಅಂತಿಮ ದರ್ಶನಕ್ಕೆ ಇಡಲಾಗುವುದು. ಮುಂದಕ್ಕೆ ರಾಷ್ಟ್ರ ನಾಯಕರೆಲ್ಲ ಅಲ್ಲಿ ಬರುವ ಕಾರ್ಯಕ್ರಮ ಇದೆ. ಎಲ್ಲ ಸಾಮಾನ್ಯವಾಗಿ ಎಲ್ಲರೂ ಕೂಡ ಸೋನಿಯಾ ಗಾಂಧಿಯಿಂದ ಹಿಡಿದು ರಾಹುಲ್ ಗಾಂಧಿಯವರೆಗೆ ಮೊನ್ನೆ ಹುಷಾರಿಲ್ಲದಾಗ ಎಲ್ಲರೂ ಕೂಡ ಅವರ ಪತ್ನಿ ಜೊತೆ ಮಾತಾಡಿದ್ದಾರೆ. ಹುಷಾರಿಲ್ಲದ ಅವರು ಸ್ಪೀಡಿ ರಿಕವರಿ ಆಗಬೇಕು ಅಂತ ಹೇಳಿದ್ದಾರೆ. ಆದರೆ ಇವತ್ತು ನಮ್ಮನ್ನು ಬಿಟ್ಟು ಅವರು ಅಗಲಿದ್ದಾರೆ. ಮುಂದಕ್ಕೆ ಆ ಕಾರ್ಯಕ್ರಮ ಹೇಗೆ ಇದು ಮೇಯರ್ ರಮನಾಥ್ ರೈ ಅವರ ಹೇಳಿಕೆ. ಹಿರಿಯ ಕಾಂಗ್ರೆಸ್ ಮುಖಂಡರು ರಮನಾಥ್ ರೈ ಅವರು ಮತ್ತು ಆಸ್ಕರ್ ಫರ್ನಾಂಡಿಸ್ ಅವರ ಅತ್ಯಂತ ನಿಕಟವರ್ತಿಗಳಲ್ಲಿ ಕರಾವಳಿ ಭಾಗದಲ್ಲಿ ಆಸ್ಕರ್ ಅವರ ಅತ್ಯಂತ ನಿಕಟವರ್ತಿಗಳು ಮತ್ತು ಒಂಥರ ತೀರಾ ಆತ್ಮೀಯ ಸ್ನೇಹಿತರಿದ್ದಾಗೆ. ರಮನಾಥ್ ರೈ ಅವರ ರಾಜಕೀಯ ಬೆಳವಣಿಗೆಯಲ್ಲಿ ಕೂಡ ಆಸ್ಕರ್ ಅವರ ದೊಡ್ಡ ಕೊಡುಗೆ ಪ್ರೋತ್ಸಾಹ ಇದೆ. ರಮನಾಥ್ ರೈ ಅವರು ಬಂಟ್ವಾಳ ಕ್ಷೇತ್ರದ ಪ್ರತಿನಿಧಿಯಾಗಿದ್ದವರು. ಒಂದೊಮ್ಮೆ ಅಂದರೆ ಹಿಂದೆ ಈ ಉಡುಪಿ ಲೋಕಸಭಾ ಕ್ಷೇತ್ರ, ಅದರಲ್ಲಿ ಬಂಟ್ವಾಳ ವ್ಯಾಪ್ತಿ ಕೂಡ ಅದು ಉಡುಪಿ ಲೋಕಸಭಾ ಕ್ಷೇತ್ರಕ್ಕೆ ಬರ್ತಾ ಇತ್ತು. ಯಾವಾಗ ಕ್ಷೇತ್ರ ಪುನರ್ವಿಂಗಡಣೆ ಆಯಿತು ಆ ನಂತರ ಅದು ಏನು ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬಹುತೇಕ ಪ್ರದೇಶಗಳು ಅದು ಮಂಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ. ಅದಕ್ಕಿಂತ ಮೊದಲು ಈ ಕ್ಷೇತ್ರ ಪುನರ್ವಿಂಗಡಣೆಗೆ ಪೂರ್ವದಲ್ಲಿ ಬಂಟ್ವಾಳ ಕ್ಷೇತ್ರದ ಬಹುತೇಕ ಪ್ರದೇಶಗಳು, ಬಹುಪಾಲು ಪ್ರದೇಶಗಳು ಉಡುಪಿ ಲೋಕಸಭಾ ಕ್ಷೇತ್ರದ ಒಳಗಡೆ ಬರ್ತಾ ಇತ್ತು. ಸೊ ಸುದೀರ್ಘ ಕಾಲ ಉಡುಪಿ ಲೋಕಸಭಾ ಕ್ಷೇತ್ರವನ್ನು ಆಸ್ಕರ್ ಫರ್ನಾಂಡಿಸ್ ಅವರು ಪ್ರತಿನಿಧಿಸಿರುವುದರಿಂದ ರಮನಾಥ್ ರೈ ಅವರು ಕೂಡ ಬಂಟ್ವಾಳ ಕ್ಷೇತ್ರದ ಸುದೀರ್ಘ ಕಾಲದ ಪ್ರತಿನಿಧಿಯಾಗಿದ್ದರಿಂದ ಅವರೊಬ್ಬರ ಒಳಗೆ ಒಂದು ನಿಕಟ ಸ್ನೇಹ ಸಂಬಂಧ ಆಯಿತು. ರಮನಾಥ್ ರೈ ಅವರ ಊರಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಆರಂಭಿಸ್ತಾರೆ. ಆ ಸಂದರ್ಭದಲ್ಲಿ ಕೂಡ ಅಲ್ಲಿ ಬಹುತೇಕ ವರ್ಷಗಳಲ್ಲಿ ಆಸ್ಕರ್ ಫರ್ನಾಂಡಿಸ್ ಅವರು ಆ ಗಣೇಶೋತ್ಸವ, ಸಾರ್ವಜನಿಕ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಕೂಡ ಆಯಿತು. ಇದನ್ನೆಲ್ಲ ನಾವು ನೋಡ್ತಾ ಇದ್ವಿ. ಅಂದರೆ ಆಸ್ಕರ್ ಫರ್ನಾಂಡಿಸ್ ಅವರು ಎಲ್ಲರ ಜೊತೆಗೆ ಬೆರೆಯುವಂಥ ಒಬ್ಬ ನಾಯಕ. ಅದು ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು, ಚಟುವಟಿಕೆಗಳು, ಅದು ಧರ್ಮಸ್ಥಳದ ಕಾರ್ಯಕ್ರಮಗಳಿರ್ಬೋದು, ಉಡುಪಿ ಅಷ್ಟಮಠದ ಕಾರ್ಯಕ್ರಮಗಳಿರ್ಬೋದು, ಉಳ್ಳಾಳ ದರ್ಗದ ಕಾರ್ಯಕ್ರಮ ಇರಬಹುದು, ಅಥವಾ ರೋಸಾರಿಯೋ ಚರ್ಚಿನ ಕಾರ್ಯಕ್ರಮ ಇರಬಹುದು, ಎಲ್ಲರನ್ನು ಕೂಡ, ಅಥವಾ ಏನು ಮೂಡಬಿದಿರೆಯ ಅಥವಾ ಶ್ರವಣಬೆಳಗೊಳದ ಅಥವಾ ವೇಣೂರಿನ ಏನು ಮಹಾಮಸ್ತಕ ಅಭಿಷೇಕ ಇರಬಹುದು, ಎಲ್ಲ ಜೈನರ ಜೊತೆಗೆ, ಕ್ರೈಸ್ತರ ಜೊತೆಗೆ, ಹಿಂದೂಗಳ ಜೊತೆಗೆ, ಮುಸಲ್ಮಾನರ ಜೊತೆಗೆ, ಅವರೆಲ್ಲರ ಜೊತೆಗೆ ಇದ್ದು ಬೆಳೆದಂಥ ಒಬ್ಬ ನಾಯಕ. ಯಾವ ರೀತಿಯ ಭೇದ ಭಾವ ಇಲ್ಲದೆ ಬೆಳೆದಂಥ ಅಪರೂಪ ಸಜ್ಜನಿಕ. ಯಾವತ್ತೂ ಕೂಡ ತನ್ನ ರಾಜಕೀಯ ಹೇಳಿಕೆಯಿಂದ ಇನ್ನೊಬ್ಬನಿಗೆ ನೋವು ಅಥವಾ ಆಘಾತವನ್ನು ಮಾಡಿದವರಲ್ಲ ಆಸ್ಕರ್ ಅವರ ವಿಶಿಷ್ಟತೆ ಅಂದರೆ ಅದು ಕೂಡ. ಯಾವ ಹೇಳಿಕೆಯಿಂದ ಅವರು ಇನ್ನೊಬ್ಬರ ಮನಸ್ಸಿಗೆ ನೋವಾಗೋ ರೀತಿ ಅವರು ಸಾರ್ವಜನಿಕ ಬದುಕಿನಲ್ಲೂ ಪಕ್ಷದ ಕಾರ್ಯಕರ್ತರ ನಾಯಕರ ಜೊತೆಗೂ ಮಾತಾಡ್ತಾ ಇರಲಿಲ್ಲ, ಸಾರ್ವಜನಿಕ ವೇದಿಕೆಯಲ್ಲೂ ಮಾತಾಡ್ತಾ ಇರಲಿಲ್ಲ. ಇದು ಅವರ ಬಗ್ಗೆ VS ಆಚಾರ್ಯ ಅವರು, ಏನು ಉಡುಪಿಯ ಹಿರಿಯ ಅಥವಾ ರಾಜ್ಯದ ಹಿರಿಯ BJP ಮುಖಂಡ ಡಾಕ್ಟರ್ VS ಆಚಾರ್ಯ ಅವರು ಇದ್ದಾಗಲೂ ಕೂಡ VS ಆಚಾರ್ಯ ಅವರು ಕೂಡ ಹೇಳ್ತಾ ಇದ್ರು. ಮತ್ತು ಇಬ್ಬರು ಕೂಡ ಅವರು ಬೇರೆ ಬೇರೆ ಪಕ್ಷ ಆದರೂ ಕೂಡ ಭಾರಿ ಒಳ್ಳೆಯ ಸ್ನೇಹಾಚಾರವನ್ನು ಇಟ್ಕೊಂಡಿದ್ದವರು, ಪರಸ್ಪರ ಒಳ್ಳೆಯ ಗೌರವದಿಂದ ಏನು ಸ್ನೇಹಾಚಾರವನ್ನು ಇಟ್ಕೊಂಡವರು. ಆಚಾರ್ಯರು ಯಾವ ರೀತಿ ಒಬ್ಬ ಸಜ್ಜನಿಕೆಯ ರಾಜಕಾರಣಿ ಆಗಿದ್ದರೋ ಉಡುಪಿಯ, ಅದೇ ರೀತಿ ಉಡುಪಿಯ ಆಸ್ಕರ್ ಫರ್ನಾಂಡಿಸ್ ಅವರು ಕೂಡ ಒಬ್ಬ ಸಜ್ಜನಿಕೆಯ ರಾಜಕಾರಣಿ ಆಗಿದ್ದರು. ಟಿ.ಎ. ಪೈ ಅವರ ಜೊತೆಗೆ ಇದ್ದು ಬೆಳೆದು ಬಂದ ನಾಯಕರು ಆಸ್ಕರ್ ಫರ್ನಾಂಡಿಸ್ ಅವರು. ಅನೇಕ ಮಂದಿ ಮಾತನಾಡಿರುವಂಥದ್ದು ಇವತ್ತು ನಮ್ಮ ಮುಂದೆ ಇದೆ. ನಾನು ಮುಂದೆ ಇಲ್ಲಿ ಮೊಯ್ದೀನ್ ಭಾವ ಅವರು ಮಾತನಾಡಿರುವಂಥ ವಿಚಾರ ಇರ್ಬೋದು. ಜಸ್ಟ್ ನೀವು ನೋಡ್ಕೊಂಡು ಬರೋಣ. ಆಸ್ಕರ್ ಫರ್ನಾಂಡಿಸ್ ಅವರು
ಇವತ್ತು ನಿಧನದ ವಿಷಯ ಎಲ್ಲರನ್ನೂ ದಿಗ್ಭ್ರಮೆಯನ್ನಾಗಿ ಮಾಡಿದೆ. ಒಂದೂವರೆ ತಿಂಗಳಿಂದ ಏನಪ್ಪ ಹಾಸ್ಪಿಟಲಲ್ಲಿ ವೈದ್ಯರುಗಳು ಎಲ್ಲ ಅವರನ್ನು ಉಳಿಸುವಂಥ ಪ್ರಯತ್ನವನ್ನು ಮಾಡಿದರು. ಆದರೆ ವಿಧಿಯಲ್ಲಿ ಇವತ್ತು ಮಧ್ಯಾಹ್ನ 2 ಗಂಟೆಯಷ್ಟೊತ್ತಿಗೆ ಅವರು ಅಸುನೀಗಿದ್ದಾರೆ. ಈಗಾಗಲೇ ನಾವಿಲ್ಲಿ ಫಾದರ್ ಮುಲ್ಲರ್ನ ಮಾನಿಟರಿಯಲ್ಲಿದ್ದೇವೆ. ನಾವು ಅವರ ಬಾಡಿಲಿಗೆ ತಗೊಂಡ್ಬಂದಿದ್ದಾರೆ. ಈಗ ಮಾನಿಟರ್ನಲ್ಲಿಟ್ಟು ನಾಳೆ ಬೆಳಗ್ಗೆ 9 ಗಂಟೆಗೆ ಬಾಡಿಯನ್ನು ಉಡುಪಿಗೆ ಕೊಂಡೋಗಿ ಉಡುಪಿ ಚರ್ಚಿನಲ್ಲಿ 9:30ಯಿಂದ 10:30 ಗಂಟೆವರೆಗೆ ಪೂಜೆ, ತದನಂತರ 10:30ಯಿಂದ 1:30 ಗಂಟೆವರೆಗೆ ಉಡುಪಿ ಕಾಂಗ್ರೆಸ್ ಆಫೀಸ್ನಲ್ಲಿ ಅಂತಿಮ ದರ್ಶನ ಜನರದ್ದು. ತದನಂತರ ಮಂಗಳೂರಿಗೆ ಬಂದು ಮಂಗಳೂರು ಕಾಂಗ್ರೆಸ್ ಆಫೀಸಿನ ಕಚೇರಿಯ ಎದುರುಗಡೆ 3:30 ಗಂಟೆಯಿಂದ 5:30 ಗಂಟೆವರೆಗೆ ಅಂತಿಮ ದರ್ಶನ ಈ ಭಾಗದ ಜನರಿಗೆ ಅವಕಾಶ ಇದೆ. ತದನಂತರ ಪುನಃ ಮಾರ್ಚರಿಗೆ ಬಂದು ಬುಧವಾರ ದಿವಸ ಬೆಳಗ್ಗೆ 10:30 ಗಂಟೆಗೆ ಮಿಲಾಗ್ರಿಸ್ ಚರ್ಚ್ನಲ್ಲಿ ಪೂಜೆ ಇದೆ. ಅದನ್ನು ನಿರ್ವಹಿಸಿ ನಂತರ ಬಾಡಿಯನ್ನು ಬೆಂಗಳೂರಿಗೆ ರವಾನಿಸಲಿದ್ದಾರೆ. ಅಲ್ಲಿ KPCCಯ ಕಚೇರಿಯಲ್ಲಿ ಬುಧವಾರ ದಿವಸ ಅಂತಿಮ ದರ್ಶನ ಪಡೆಯಲಿಕ್ಕೆ ಎಲ್ಲರಿಗೂ ಅವಕಾಶ ಇದೆ. ರಾಷ್ಟ್ರೀಯ ನಾಯಕರುಗಳು, ಅವರ ಅನೇಕ ಮಿತ್ರರುಗಳು ಅಲ್ಲಿ ಅಂತಿಮ ದರ್ಶನವನ್ನು ಪಡಲಿಕ್ಕೆ ಬರ್ತಾರೆ. ಮತ್ತು ಸೈಂಟ್ ಪ್ಯಾಟ್ರಿಕ್ ಚರ್ಚಲ್ಲಿ ಅಂದೇ ಅವರ ಆ ಕಟ್ಟಕಡೆಯ ವಿದಾಯ ವ್ಯವಸ್ಥೆಯನ್ನು ಸೈಂಟ್ ಪ್ಯಾಟ್ರಿಕ್ ಚರ್ಚ್ನಲ್ಲಿ ಮಾಡಲಾಗಿದೆ ಅಂತ ಹೇಳುವಂತಹ ವರ್ತಮಾನವನ್ನು ಈಗಾಗಲೇ ಕುಟುಂಬದವರು ತಿಳಿಸಿದ್ದಾರೆ. ಬಹಳ ಒಂದು ಸ್ವಚ್ಛ ಚಾರಿತ್ರ್ಯ ಒಳ್ಳೆಯ ಅಜಾತ ಶತ್ರುವಾದ ಆಸ್ಕರ್ ಫರ್ನಾಂಡಿಸ್ರವರ ಅಗಲಿಕೆ ಉಭಯ ಜಿಲ್ಲೆಗಳಿಗೆ ಮಾತ್ರ ಅಲ್ಲ, ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಒಂದು ದೊಡ್ಡ ನಮಗೆ ಆಘಾತ ತಂದಿರುವಂತಹ ಮತ್ತು ನಷ್ಟವಾಗಿರುವಂತಹ ಸಂಗತಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೇನೆ. ಬಹುಶಃ ನಾನೊಂದು ಶಾಸಕನಾಗಿದ್ದರೆ ಅದಕ್ಕೆ ಮುಖ್ಯ ಕಾರಣ ಆಸ್ಕರ್ ಫರ್ನಾಂಡಿಸ್ರಾಗಿದ್ದರು ಅಂತ ಹೇಳುವಂತಹದ್ದನ್ನು ನಾನು ಯಾವತ್ತೂ ಮರೆಯುವುದಿಲ್ಲ. ಎಲ್ಲರೊಂದಿಗೂ ಸ್ನೇಹಜೀವಿಯಾಗಿ ಯಾವುದೇ ಒಂದು ಶತ್ರುಗಳಿಲ್ಲದೆ ವಿರೋಧ ಪಕ್ಷದವರು ಸಮೇತ ಮೆಚ್ಚುವಂತಹ ಒಂದು ನಾಯಕ ಬಹುಶಃ ರಾಜಕೀಯದಲ್ಲಿ ಬಹಳ ವಿರಳವಿರುವುದು. ಬಹುಶಃ ತಕ್ಷಣ ರಾಜಕೀಯ ಬಂದ ತಕ್ಷಣ ತನ್ನ ಕುಟುಂಬ, ತನ್ನ ಸಂಬಂಧದವರಿಗೆ ಅವಕಾಶಗಳನ್ನು ಕೊಡುವಂತಹ ಕೆಲಸ ಆಗ್ತದೆ. ಆದರೆ ಇದೆಲ್ಲಕ್ಕೂ ಮೀರಿ ಯಾವುದೇ ಅವರು ರಾಜೀವ್ ಗಾಂಧಿ ಅವರ ಜೊತೆಯಲ್ಲಿರುವಂತಹ ಸಂದರ್ಭದಲ್ಲಿ ಎಷ್ಟೋ ಆಸ್ತಿಪಾಸ್ತಿಗಳನ್ನು ಮಾಡಬಹುದಿತ್ತು. ಆದರೆ ಯಾವುದನ್ನು ಅವರು ಗಣನ್ಯಕ್ಕೆ ತೆಗೆದುಕೊಳ್ಳದೆ ನನ್ನ ಮಾನವನಾಗಿ ಹುಟ್ಟಿದ್ದೇನೆ, ಆ ಸ್ವಚ್ಛ ಚಾರಿತ್ರ್ಯ ಆಡಳಿತವನ್ನು ನೀಡುತ್ತೇನೆ ಅಂತೇಳಿ ಹೇಳಿ ಜನರಿಗೆ ವಿದಾಯ ಹೇಳಿ ಹೋಗಿದ್ದಾರೆ. ಬಹಳ ನೋವಿನಿಂದ ಅವರ ವಿದಾಯವನ್ನು ನಾವು ಬಹಳ ನೋವಿನಿಂದ, ಭಾರವಾದ ಮನಸ್ಸಿನಿಂದ ನಾವು ನೋಡ್ತಾ ಇದ್ದೇವೆ. ಅವರ ಕುಟುಂಬಕ್ಕೆ, ಅವರ ಮಡದಿ ಮತ್ತು ಮಕ್ಕಳಿಗೆ ಈ ನೋವನ್ನು ಅಗಲಿಕೊಳ್ಳುವಂತಹ, ಅವರ ಎಲ್ಲ ಅಭಿಮಾನಿಗಳಿಗೆ ನೋವನ್ನು ಅಗಲುವಂತಹ ಶಕ್ತಿಯನ್ನು ಪರಮಾತ್ಮ ನೀಡಲಿ ಹೇಳುವಂತ. ಮೊಯ್ದೀನ್ ಭಾವ್ ಅವರು ಆಸ್ಕರ್ ಫರ್ನಾಂಡಿಸ್ ಅವರ ಬಗ್ಗೆ ಹೇಳಿದ ಅವರ ಒಂದು ಒಡನಾಟ. ಈಗ ನಾಳೆ ಆಸ್ಕರ್ ಫರ್ನಾಂಡಿಸ್ ಅವರ ಪಾರ್ಥಿವ ಶರೀರವನ್ನು ಬೆಳಿಗ್ಗೆ ಏನು ಫಾದರ್ ಮುಲ್ಲರ್ಸ್ ಆಸ್ಪತ್ರೆಯಿಂದ ಇವಾಗ ಏನು ಅವರ ಪಾರ್ಥಿವ ಶರೀರವನ್ನು ಮಂಗಳೂರಿನ ಫಾದರ್ ಮುಲ್ಲರ್ಸ್ ಆಸ್ಪತ್ರೆಯಲ್ಲಿ ಇಡಲಾಗಿದೆ. ಅಲ್ಲಿಂದ 8 ಗಂಟೆಗೆ ಉಡುಪಿಗೆ ಕರೆದುಕೊಂಡು ಹೋಗ್ತಾರೆ. ಸೊ ಉಡುಪಿಯಲ್ಲಿ 9:30ಕ್ಕೆ ಉಡುಪಿಯಲ್ಲಿ ಬೆಳಗ್ಗೆ 9:30ಕ್ಕೆ ಮದರ್ ಆಫ್ ಸಾರೋಸ್ ಚರ್ಚ್, ಉಡುಪಿ ನಗರದಲ್ಲಿರುವಂಥ ಮದರ್ ಆಫ್ ಸಾರೋಸ್ ಚರ್ಚ್ನಲ್ಲಿ ಅಲ್ಲಿ ಪ್ರಾರ್ಥನೆಗಳು ನಡೆಯಲಿಕ್ಕೆ ಇದ್ದಾವೆ. ಸೊ 9:30ಯಿಂದ 10:30 ತನಕ ಚರ್ಚ್ನಲ್ಲಿ ಪ್ರಾರ್ಥನೆ ನಡೆಯುತ್ತೆ. ಸೊ ಆನಂತರ ಬೆಳಿಗ್ಗೆ 10:30ಯಿಂದ 12:30 ತನಕ ಉಡುಪಿ ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ಆಸ್ಕರ್ ಫರ್ನಾಂಡಿಸ್ ಅವರಿಗೆ ಏನು ಅಂತಿಮ ನಮನ ಸಲ್ಲಿಸಲಿಕ್ಕೆ ಸಾರ್ವಜನಿಕರಿಗೆ ಅವಕಾಶ ಕಲ್ಪಿಸಲಾಗುತ್ತೆ. ನಾಳೆ ಬೆಳಿಗ್ಗೆ 10:30ರಿಂದ 12:30 ತನಕ. ಆ ಬಳಿಕ 3 ಗಂಟೆಯಿಂದ 5 ಗಂಟೆ ತನಕ ಅಂದರೆ ಅಲ್ಲೇ
ಅಂತಿಮ ನಮನಗಳು, ಅಂತಿಮ ಸಂಸ್ಕಾರಗಳ ಸಾರ್ವಜನಿಕ ಇದು ಅಂತಿಮ ದೃಶ್ಯ ಏನು ಅವರಿಗೆ ಅಂತಿಮ ನಮನ ಸಲ್ಲಿಸುವಂಥ ಅಥವಾ ಅಂತಿಮ ದರ್ಶನ ಮಾಡಲಿಕ್ಕೆ ಅವಕಾಶ 12:30 ತನಕ ಇರುತ್ತೆ. ಆನಂತರ ಅಲ್ಲಿಂದ 1:30ಕ್ಕೆ ಏನು ಉಡುಪಿಯಿಂದ ಮಂಗಳೂರಿಗೆ ಮತ್ತೆ ಪಾರ್ಥಿವ ಶರೀರವನ್ನು ತರಲಾಗುತ್ತೆ. 1:30ಕ್ಕೆ ತರಲಾಗುತ್ತೆ. 3 ಗಂಟೆಗೆ ಮಂಗಳೂರಿನ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ 3 ಗಂಟೆಯಿಂದ 5 ಗಂಟೆ ತನಕ 3 ಗಂಟೆಯಿಂದ 5 ಗಂಟೆ ತನಕ ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಸಾರ್ವಜನಿಕರಿಗೆ ಮತ್ತು ಪಕ್ಷದ ಕಾರ್ಯಕರ್ತರಿಗೆ ಏನು ಈ ಒಂದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ತಿರ್ಗಾ 5 ಗಂಟೆಗೆ ಮತ್ತೆ ಮೃತದೇಹವನ್ನು, ಪಾರ್ಥಿವ ಶರೀರವನ್ನು ಫಾದರ್ ಮುಲ್ಲಸ್ ಆಸ್ಪತ್ರೆಗೆ ಅಲ್ಲಿ ಕೊಂಡೊಯ್ದು ಇರಿಸಲಾಗುತ್ತೆ. ಮರುದಿವಸ ಅಂದರೆ ಬುಧವಾರ ಅಂತಿಮ ಸಂಸ್ಕಾರ, ಅಂತಿಮ ವಿಧಿವಿಧಾನಗಳು ಅದು ನಡೆಯುವ ಸ್ಥಳ ಮತ್ತು ಒಂದು ವೇಳೆ ಬೆಂಗಳೂರಿಗೆ ಸಾರ್ವಜನಿಕ ದರ್ಶನಕ್ಕೆ ಕೊಂಡೋಗಬೇಕಾದಂಥ ಸಾಧ್ಯತೆಗಳು ಇವೆಲ್ಲ ಇರಬಹುದಾದ ಲೆಕ್ಕಾಚಾರವನ್ನು ಇಟ್ಟುಕೊಂಡು ಬುಧವಾರದ ಏನೇನು ಯಾವ ರೀತಿಯ ಅಂತಿಮ ದರ್ಶನ ಮತ್ತು ಅಂತಿಮ ವಿಧಿವಿಧಾನಗಳು ಅನ್ನೋದನ್ನು ನಾಳೆಯಷ್ಟೇ ಪ್ರಕಟಿಸುವುದಾಗಿ ಏನೋ ಜಿಲ್ಲಾ ಕಾಂಗ್ರೆಸ್ ಉಭಯ ಜಿಲ್ಲೆಗಳ ಕಾಂಗ್ರೆಸ್ ನಾಯಕರುಗಳು ಈಗಾಗಲೇ ಪ್ರಕಟಿಸಿದ್ದಾರೆ. ಸೊ ಹಾಗಾಗಿ ಬುಧವಾರ ದಿವಸ ಅಂತಿಮ ಸಂಸ್ಕಾರ ನಡೆಯುತ್ತೆ. ಬುಧವಾರ ದಿವಸ ನಾಳೆ ಬೆಳಿಗ್ಗೆ ಉಡುಪಿಯಲ್ಲಿ ಮತ್ತು ಮಧ್ಯಾಹ್ನ ನಂತರ ಮಂಗಳೂರಿನಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಈ ಒಂದು ಸಾರ್ವಜನಿಕರಿಗೆ ಅಂತಿಮ ಏನು ದರ್ಶನಕ್ಕೆ ವ್ಯವಸ್ಥೆ ಮಾಡಿಕೊಡಲಾಗುತ್ತೆ. ಯಾಕಂದರೆ ಕಾಂಗ್ರೆಸ್ ಮಾತ್ರ ಅಲ್ಲ, ಕಾಂಗ್ರೆಸ್ನ ಆಚೆಗೆ ಕೂಡ ಬರೀ ದೊಡ್ಡ ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನು, ಮಿತ್ರರನ್ನು, ಸ್ನೇಹಿತರನ್ನು ಆಸ್ಕರ್ ಅವರ ಜೊತೆಗಿದ್ದರು. ಒಂಥರ ಅಜಾತ ಶತ್ರು ಅನ್ನುವಂಥ ಒಂದು ಮಾತು ಅವರ ಬಗ್ಗೆ. ಆಸ್ಕರ್ ಫರ್ನಾಂಡಿಸ್ ಅಂತ ಹೇಳಿದ್ರೆ ಅವರೊಬ್ಬ ಅಜಾತ ಶತ್ರು ಅಂತ. ಪಕ್ಷಾತೀತವಾಗಿ ಎಲ್ಲ ಪಕ್ಷಗಳ ಜೊತೆಗೆ ಕೂಡ ತುಂಬ ಒಂದು ಸಮುದ್ರ ಬಾಂಧವ್ಯ, ರಾಜಕೀಯದ ಆಚೆಗೆ ಕೂಡ ಒಂದು ಒಳ್ಳೆಯ ಮನಸ್ಸು ಮತ್ತು ಒಂದು ಸ್ನೇಹ ಇದ್ದಂಥ ವ್ಯಕ್ತಿ ಆಸ್ಕರ್ ಫರ್ನಾಂಡಿಸ್ ಅವರು. ಆಸ್ಕರ್ ಫರ್ನಾಂಡಿಸ್ ಅವ್ರಿಗೆ ರಾಜಕೀಯದ ಆಚೆಗೆ ಕೂಡ ಒಂದಷ್ಟು ಒಲವುಗಳು, ಅದು ಸಾಹಿತ್ಯ ಇರಬಹುದು, ಒಬ್ಬ ಒಳ್ಳೆಯ ಓದುಗ, ಜೊತೆಗೆ ಕಲೆಗಳ ಬಗ್ಗೆ ಅವರು ಪಾರ್ಲಿಮೆಂಟ್ನಲ್ಲಿ ಒಂದು ಬಾರಿ ಏನು ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಇದರಲ್ಲಿ ಅವರು ಯಕ್ಷಗಾನ ಪಾತ್ರಧಾರಿಯಾಗಿ ಕೂಡ ಮಿಂಚ್ತಾರೆ ಆಸ್ಕರ್ ಫರ್ನಾಂಡಿಸ್ ಅವರು. ಅವರ ಹಿಂದಿನ ದಿನಗಳನ್ನೆಲ್ಲ ನೆನಪು ಮಾಡಿಕೊಂಡು ಹೋದರೆ ಯಕ್ಷಗಾನ ಪಾತ್ರಧಾರಿಯಾಗಿ ಅವರು ಒಬ್ಬ ಯೋಗಪಟು, ಭಾರಿ ನುರಿತ ಮತ್ತು ಒಳ್ಳೆಯ ಯೋಗಪಟು. ಸಾರ್ವಜನಿಕ ವೇದಿಕೆಗಳಲ್ಲಿ ಕೂಡ ಅವರು ತನ್ನ ಯೋಗಾಸನ ಪ್ರದರ್ಶನ ಮಾಡಿದರು. ಅದು ಉಡುಪಿಯ ರಾಜಾಂಗಣ ಇರ್ಬೋದು ಅಥವಾ ಧರ್ಮಸ್ಥಳದ ಅಮೃತವರ್ಷಿಣಿ ವೇದಿಕೆಯೇ ಇರ್ಬೋದು. ಅಲ್ಲಿ ಅವರು ಬೇರೆ ಬೇರೆ ಸಾರ್ವಜನಿಕ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ಯೋಗ ಪ್ರದರ್ಶನ ಮಾಡ್ತಾರೆ. ಒಳ್ಳೆಯ ಕೂಚಿಪುಡಿ ನೃತ್ಯ ಕಲಾವಿದನು ಕೂಡ. ಅವೆಲ್ಲ ಈ ರಾಜಕೀಯದ ಎಷ್ಟೊಂದು ಬಿರುಸು, ಇಷ್ಟೊಂದು ಬ್ಯುಸಿ ಶೆಡ್ಯೂಲ್ನ ನಡುವೆ ಕೂಡ ಇವೆಲ್ಲವನ್ನು ಕಲಿತುಕೊಳ್ತಾರೆ. ಮೌತ್ ಆರ್ಗನ್ ಬಾರಿಸುವುದರಲ್ಲಿ ಕೂಡ ಭಾರಿ ನಿಷ್ಣಾತರು. ಅದನ್ನು ಕೂಡ ಅನೇಕ ಬಾರಿ ಅವರು ಸಾರ್ವಜನಿಕ ಅವರ ಸಭೆ ಸಮಾರಂಭಗಳಲ್ಲಿ ಮೌತ್ ಆರ್ಗನ್ ನುಡಿಸುವಂಥದ್ದು ಇತ್ತು. ಅಂದರೆ ಆಸ್ಕರ್ ಕೇವಲ ಒಬ್ಬ ರಾಜಕಾರಣಿ ಮಾತ್ರ ಅಲ್ಲ, ಎಲ್ಲ ಅಭಿರುಚಿ, ಕಲೆ, ಸಾಹಿತ್ಯ, ಎಲ್ಲ ವಿಚಾರಗಳ ಬಗ್ಗೆ ಕೂಡ ಇದ್ದಂಥ ವ್ಯಕ್ತಿ. ಈ ನಡುವೆ ನಮ್ಮ ಜೊತೆಗೆ ಹಿರಿಯ ಕಾಂಗ್ರೆಸ್ ಮುಖಂಡರು ಮತ್ತು ಮಂಗಳೂರಿನ ಮಾಜಿ MLA ಆಗಿರುವಂಥ JR ಲೋಬ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಲೋಬ್ ಸರ್, ನಮಸ್ಕಾರ. ನಮಸ್ಕಾರ. ಈಗ ಆಸ್ಕರ್ ಫರ್ನಾಂಡಿಸ್ ಅವರು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಈ ಸಂದರ್ಭದಲ್ಲಿ ನೀವು ಏನನ್ನು ಆಸ್ಕರ್ ಅವರ ಬಗ್ಗೆ ನೆನಪು ಮಾಡಿಕೊಳ್ಳಲಿಕ್ಕೆ ಇಷ್ಟಪಡ್ತೀರಿ? ನಿಮ್ಮ ಒಡನಾಟ ಬಗ್ಗೆ ಏನನ್ನು ಹೇಳಲಿಕ್ಕೆ ಬಯಸ್ತೀರಿ ಸರ್? ಅವರೊಬ್ರು ಧೀಮಂತ ನಾಯಕರು, ನಮ್ಮ ರಾಷ್ಟ್ರ ಮಟ್ಟದ ನಾಯಕರು. ಹೌದು. ದೀರ್ಘ 35 ವರ್ಷದ ರಾಜಕೀಯ ಜೀವನದಲ್ಲಿ ಹಲವು ಹುದ್ದೆಗಳನ್ನು ಅಲಂಕರಿಸಿ ನಮ್ಮ ಕರಾವಳಿ ಕರ್ನಾಟಕಕ್ಕೆ, ನಮ್ಮ ಕರ್ನಾಟಕ ರಾಜ್ಯಕ್ಕೆ, ಅದರಲ್ಲೂ ಇಡೀ ದೇಶಕ್ಕೆ ಅವರ ಸೇವೆಯನ್ನು ಕೊಟ್ಟಂತ ಧೀಮಂತ ವ್ಯಕ್ತಿ. ಅದಕ್ಕಿಂತ ಜಾಸ್ತಿ ನಾನು ಅವರಲ್ಲಿ ಕಂಡಿದ್ದು ಅವರ ಒಂದು ಮಾನವೀಯತೆಯ ವ್ಯಕ್ತಿತ್ವ. ಅಜಾತ ಶತ್ರು ಅವರು, ಅವರಿಗೆ ಯಾರು ಶತ್ರುಗಳಿಲ್ಲ. ಒಬ್ಬರಿಗೆ ಕೆಟ್ಟದನ್ನು ಬಯಸದವಂತಹ ವ್ಯಕ್ತಿ. ಮತ್ತು ನಾನು
ಹಲವು ಬಾರಿ ಡೆಲ್ಲಿಗೆ ಅವರ ಕಚೇರಿಗೆ ಹೋದಾಗ ಅಲ್ಲಿ ಅವರ ಪಾಪದವರು, ಅಂಗವಿಕಲರು, ಹಲವಾರು ಬಡವರು ಅವರ ಹತ್ರ ಬರ್ತಿದ್ರು. ಅವರನ್ನು ಮಾತಾಡಿಸುವಂತ ರೀತಿ, ಅವರನ್ನು ಪ್ರೀತಿಸುವಂತ ರೀತಿ, ಅದು ಒಬ್ಬ ಎಷ್ಟು ಸರಳತೆ ಅಂದ್ರೆ ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸುವ ಬಹಳ ಕಷ್ಟ. ಅಂತ ಅಜಾತ ಶತ್ರು, ಅಂತ ಮಾನವತೆಯ ಒಂದು ನಾಯಕ ಸಿಗುವುದು ಬಹಳ ಅಪರೂಪ. ಆದ್ರಿಂದ ನಾವು ಅವರು ಕೊಟ್ಟಿರುವಂತ ಸೇವೆಯನ್ನು ಜೊತೆ ಮಾಡುವಾಗ ಎಂತ ವ್ಯಕ್ತಿ ಅಂತ ನಾವು ನೆನಪಿಸುವುದು ಅದು ನಮಗೆ ಮುಖ್ಯ. ನಾವು ಬಹಳ ದೊಡ್ಡ ಎಷ್ಟೋ ಸಾರಿ ದೊಡ್ಡ ಕೆಲಸಗಳನ್ನು ಮಾಡಿದೀವಿ ಅಂತ ಹೇಳಿಬಿಟ್ಟು ನಾವು ಉಂಟು, ಅವ್ರು ಮಾಡಿದ್ದಾರೆ. ಜೊತೆಯಲ್ಲಿ ಮಾನವೀಯತೆಯನ್ನು ಮರೆಯುವುದು ಉಂಟಲ್ಲ, ಅಂತದ್ದು ಸಿಗುವುದು ಬಹಳ ಅಪರೂಪ. ಸೇವೆಯ ವ್ಯಕ್ತಿ, ಅಪರೂಪದ ಒಂದು ನಾಯಕರನ್ನು ನಾವು ಕಳ್ಕೊಂಡೇವು ಅಂತ ನನ್ನ. ಎಸ್ 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 ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಎಸ್ ಇದು JR ಲೋಬೋ ಅವರು ಮಂಗಳೂರಿನ ex-MLA. ಎಸ್ ಅವರು ಆಸ್ಕರ್ ಫರ್ನಾಂಡಿಸ್ ಅವರನ್ನು ನೆನಪಿಸುವ ಸಂದರ್ಭದಲ್ಲಿ ಹೇಳ್ತಾರೆ, ಎಸ್ ಅವರು ಕಚೇರಿಗೆ ಬಂದಂಥ ಅಥವಾ ಬರ್ತಾ ಇರುವಂಥ ಜನರನ್ನು ಯಾವ ರೀತಿ ಅವರು ಅತ್ಯಂತ ಕಾಳಜಿಯಿಂದ, ವಿಶ್ವಾಸದಿಂದ, ಪ್ರೀತಿಯಿಂದ ಅವರನ್ನು ಮಾತಾಡಿಸ್ತಾ ಇದ್ದರು ಅಂತ, ಅಷ್ಟು ಸ್ನೇಹಮಯಿಯಾಗಿ. ಎಸ್ ಈ ನಡುವೆ ನಮ್ಮ ಜೊತೆಗೆ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಅವರು ಮಾತನಾಡಿದ್ದಾರೆ. ಎಸ್ ನೋಡೋಣ. ಫಾದರ್ ಮುಲ್ಲರ್ಸಿನ ಮೋರ್ಚರಲ್ಲಿ ಇಡಲಾಗಿದೆ. ನಾಳೆ ಬೆಳಿಗ್ಗೆ 9:30 ಗಂಟೆಗೆ ಉಡುಪಿಗೆ ಪಾರ್ಥಿವ ಶರೀರವನ್ನು ತಂದು ಅಲ್ಲಿ ಚರ್ಚಿಗೆ ಭೇಟಿಯನ್ನು ಕೊಟ್ಟು ಅಲ್ಲಿ ಪ್ರಾರ್ಥನೆ ಸಲ್ಲಿಕೆ ಮಾಡುವಂಥ ಕಾರ್ಯಕ್ರಮ ಆಗ್ತದೆ. ಅಲ್ಲಿಂದ 10:30 ಗಂಟೆಗೆ ಕಾಂಗ್ರೆಸ್ ಕಚೇರಿಯಲ್ಲಿ, ಉಡುಪಿಯ ಕಾಂಗ್ರೆಸ್ ಕಚೇರಿಯಲ್ಲಿ ಪಾರ್ಥಿವ ಶರೀರವನ್ನು ಇಟ್ಟು ಅಂತಿಮ ದರ್ಶನಕ್ಕೋಸ್ಕರ ಅವಕಾಶ ಮಾಡಿಕೊಡಲಾಗಿದೆ. 2:30 ಗಂಟೆವರೆಗೆ, 10:30 ಗಂಟೆಯಿಂದ 2:30 ಗಂಟೆವರೆಗೆ ಉಡುಪಿಯಲ್ಲಿ, ನಂತರ 2:30 ಗಂಟೆಗೆ ಅಲ್ಲಿಂದ ಹೊರಟು ಇವತ್ತು ಮಂಗಳೂರಿಗೆ ಕಾಂಗ್ರೆಸ್ ಕಚೇರಿಗೆ 3:30 ಗಂಟೆಗೆ ಇಲ್ಲಿ ಪಾರ್ಥಿವ ಶರೀರವನ್ನು ತಂದು ಅಂತಿಮ ದರ್ಶನಕ್ಕೋಸ್ಕರ ಅವಕಾಶ ಮಾಡಿಕೊಡಲಾಗಿದೆ. 5:30 ಗಂಟೆವರೆಗೆ ಅವಕಾಶ ಮಾಡಿಕೊಡಲಾಗಿದೆ. ನಂತರ ಇಲ್ಲಿ ಮೋರ್ಚರಲ್ಲಿ ಇಡ್ತಾರೆ. ನಾಡ್ದು ಬೆಳಿಗ್ಗೆ 10:30 ಗಂಟೆಗೆ ಚರ್ಚಿನಲ್ಲಿ, ಇವತ್ತು ಮಿಲಾಗ್ರಿಸ್ ಚರ್ಚಿನಲ್ಲಿ ಅವರ ಪೂಜಾ ಕಾರ್ಯಕ್ರಮ ನಡೀತದೆ. ಅಲ್ಲಿ ನಂತರ ಬೆಂಗಳೂರಿಗೆ ಇವತ್ತು ಪಾರ್ಥಿವ ಶರೀರವನ್ನು ಕೊಂಡೋಗ್ತಾರೆ. ಅಲ್ಲಿ ಕಾಂಗ್ರೆಸ್ ಆಫೀಸಲ್ಲಿ ಅಂತಿಮ ದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ನಂತರ ಅಲ್ಲೇ ಬೆಂಗಳೂರಲ್ಲಿ ಸೈಂಟ್ ಪ್ಯಾಟ್ರಿಕ್ ಇದರಲ್ಲಿ ಚರ್ಚಿನಲ್ಲಿ ಆಸ್ಕರ್ ಫರ್ನಾಂಡಿಸ್ ಬಗ್ಗೆ ವಿನಯ್ ಕುಮಾರ್ ಸೊರಕೆ ಅವರು ಮಾತನಾಡಿದಂಥ ಅಭಿಪ್ರಾಯ. ವಿನಯ್ ಕುಮಾರ್ ಸೊರಕೆ ಅವರನ್ನು ಇಲ್ಲಿ ಹೇಳಬೇಕಾದ ಉಲ್ಲೇಖ ಮಾಡಬೇಕಾದ ವಿಚಾರ, ಮೂಲತಃವಾಗಿ ಪುತ್ತೂರು ಕ್ಷೇತ್ರದವರು ವಿನಯ್ ಕುಮಾರ್ ಸೊರಕೆ ಅವರು. ಪುತ್ತೂರು ಕ್ಷೇತ್ರದಿಂದ ವಿಧಾನಸಭೆಗೆ ಸ್ಪರ್ಧೆ ಮಾಡ್ತಾ ಇದ್ದರು. ಒಂದು ಸಂದರ್ಭದಲ್ಲಿ ಏನು ಆಸ್ಕರ್ ಫರ್ನಾಂಡಿಸ್ ಅವರು ಉಡುಪಿಯಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಸೋಲ್ತಾರೆ. ಸೋತಂಥ ಸಂದರ್ಭದಲ್ಲಿ ಆಸ್ಕರ್ ಫರ್ನಾಂಡಿಸ್ ಅವರು ವಿನಯ್ ಕುಮಾರ್ ಸೊರಕೆ ಅವರನ್ನು ಉಡುಪಿ ಕ್ಷೇತ್ರಕ್ಕೆ ಕರೆಸಿಕೊಂಡು ಉಡುಪಿ ಲೋಕಸಭಾ ಕ್ಷೇತ್ರದಲ್ಲಿ ವಿನಯ್ ಕುಮಾರ್ ಸೊರಕೆ ಅವರು ಗೆಲ್ಲಲಿಕ್ಕೆ ಒಂದು ಅವಕಾಶ ಆಗುತ್ತೆ. ತನ್ನ ಕ್ಷೇತ್ರವನ್ನು ಅವರು ಬಿಟ್ಟುಕೊಡ್ತಾರೆ. ತಾನು ಪ್ರತಿ ಬಾರಿ ಗೆಲ್ತಾ ಇದ್ದ ಕ್ಷೇತ್ರ ಉಂಟು, ಅದನ್ನು ತನ್ನ ಒಂದು ಸೋಲಿನ ಬಳಿಕ ಅವರು ಬಿಟ್ಟುಕೊಡ್ತಾರೆ ವಿನಯ್ ಕುಮಾರ್ ಸೊರಕೆ ಅವರಿಗೆ. ಅನಂತರ ಅಲ್ಲಿ ವಿನಯ್ ಕುಮಾರ್ ಸೊರಕೆ ಅವರು ಗೆಲ್ತಾರೆ. ಅಂದರೆ ಇನ್ನೊಬ್ಬ ನಾಯಕನನ್ನು ತನ್ನ ಕ್ಷೇತ್ರದಲ್ಲಿ ಬೆಳೆಸಲಿಕ್ಕೆ ಕೂಡ ಆಸ್ಕರ್ ಫರ್ನಾಂಡಿಸ್ ಅವರು ಅವಕಾಶ ಮಾಡಿಕೊಟ್ಟಿದ್ದರು. ನಂತರದ ದಿನಗಳಲ್ಲಿ ಆ ಕ್ಷೇತ್ರವನ್ನು BJP ವಶಪಡಿಸಿಕೊಳ್ಳುತ್ತೆ. ಅಲ್ಲಿ ವಿನಯ್ ಕುಮಾರ್ ಸೊರಕೆ ಅವರು ಮತ್ತೆ ಕಾಪು ಕ್ಷೇತ್ರದಿಂದ MLA ಆಗ್ತಾರೆ, ಆನಂತರ ಮಂತ್ರಿ ಆಗ್ತಾರೆ. ಅಂದರೆ ತನ್ನ ಕ್ಷೇತ್ರದಲ್ಲಿ ಬೇರೊಂದು ಕ್ಷೇತ್ರದ ನಾಯಕನನ್ನು ಕೂಡ ಅವರು ಗೆಲ್ಲಿಸಿ ಕೊಡುವಂಥ ಅಥವಾ ಅವನಿಗೊಂದು ಅವಕಾಶ ಕೊಡುವಂಥ ಒಂದು ಉದಾತ್ತ ಮನೋಭಾವ ಕೂಡ ಆಸ್ಕರ್ ಫರ್ನಾಂಡಿಸ್ ಅವರಲ್ಲಿತ್ತು. ನಾನು ಈ ಸಂದರ್ಭದಲ್ಲಿ ಧರ್ಮಗುರುಗಳು ಮಾತಾಡಿದ್ದಾರೆ ಆಸ್ಕರ್ ಫರ್ನಾಂಡಿಸ್ ಅವರ ಬಗ್ಗೆ. ಜಸ್ಟ್ ಒಮ್ಮೆ ನೋಡೋಣ. ಸನ್ಮಾನ್ಯ ಶ್ರೀ ಆಸ್ಕರ್ ಫರ್ನಾಂಡಿಸ್ ಅವರ ನಿಧನದ ಸುದ್ದಿ ಕೇಳಿದ ತಕ್ಷಣ ಒಂದು ರೀತಿಯ
ಆಘಾತವಾಯಿತು. ಆದರೆ ದೇವರ ಸನ್ನಿಧಿಗೆ ಅವರು ಸೇರಿದ್ದಾರೆ ಎಂದು ಹೇಳುವಾಗ ಒಂದು ಥರದ ತೃಪ್ತಿ. ಶ್ರೀಮಾನ್ ಆಸ್ಕರ್ ಫರ್ನಾಂಡಿಸ್ ರವರು ಹಾಗೂ ಫಾದರ್ ಮುಲ್ಲರ್ ಸೇವಾ ಸಂಸ್ಥೆಗಳಿಗೆ ಒಂದು ಅನ್ಯೋನ್ಯತೆಯ ಒಂದು ಬಾಂಧವ್ಯವಿದೆ. ಅವರಿಗೆ ಈ ಸಂಸ್ಥೆಯ ಮೇಲೆ ತುಂಬ ಕಾಳಜಿ ಇತ್ತು ಹಾಗೂ ಅದೇ ರೀತಿ ಅವರದೇ ಸಂಸ್ಥೆ ಎಂಬ ಒಂದು ಭಾವನೆ ಕೂಡ ಅವರಲ್ಲಿ ಇತ್ತು. ನಮ್ಮ ಸಂಸ್ಥೆಯ ಏಳಿಗೆಗೋಸ್ಕರ ವಿಶೇಷವಾಗಿ ನಮ್ಮ ಸಂಸ್ಥೆಯಲ್ಲಿ ಸ್ನಾತಕೋತ್ತರ ವಿಭಾಗವನ್ನು ಪ್ರಾರಂಭಿಸುವಾಗ, ವೈದ್ಯಕೀಯ ಸ್ನಾತಕೋತ್ತರ ವಿಭಾಗವನ್ನು ಪ್ರಾರಂಭಿಸುವಾಗ ಅವರು ತಮ್ಮ ಸಹಾಯ ಹಸ್ತವನ್ನು ನೀಡಿದ್ದರು. ಅದೇ ರೀತಿ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡುವಾಗ ಕೂಡ ಅವರು ನಮಗೆ ಸರ್ಕಾರದ ವತಿಯಿಂದ ಬಹಳಷ್ಟು ಸಹಕಾರವನ್ನು ಕೊಟ್ಟು ಫಾದರ್ ಮುಲ್ಲರಿಗೆ ಒಂದು ಮೆಡಿಕಲ್ ಕಾಲೇಜ್ ಬೇಕು ಎಂದು ಆ ರೀತಿಯ ಅಭಿಪ್ರಾಯವನ್ನು ಇಟ್ಟುಕೊಂಡು ಅವರು ನಮಗೆ ಸಕಲ ರೀತಿಯಲ್ಲಿ ಸಹಕರಿಸಿದ್ದಾರೆ. ನಮ್ಮ ಸಂಸ್ಥೆಯ ಯಾವುದೇ ಕಾರ್ಯಕ್ರಮಗಳಿಗೆ ಅವರಿಗೆ ಆಹ್ವಾನ ಕೊಟ್ಟಾಗ ಅದನ್ನು ತುಂಬ ಹೃದಯದಿಂದ ಸ್ವೀಕರಿಸಿದ್ದರು. ತಮಗೆ ಆಗುವ ಸಂದರ್ಭದಲ್ಲಿ ಮಂಗಳೂರಿಗೆ ಬಂದಾಗ ನಮ್ಮ ಸಂಸ್ಥೆಯ ಕಾರ್ಯಕ್ರಮಗಳಲ್ಲಿ ಅವರು ಪಾಲ್ಗೊಳ್ತಿದ್ದರು. ಒಂದು ವೇಳೆ ಪಾಲ್ಗೊಳ್ಳಲು ಅವಕಾಶ ಇಲ್ಲದಿದ್ದರೂ ಕೂಡ ಅವರು ತಮ್ಮ ಸಂದೇಶವನ್ನು ನಮ್ಮ ಸಂಸ್ಥೆಗೆ ಕಳಿಸುತ್ತಿದ್ದರು. ಅದೇ ರೀತಿ ಯಾವಾಗ ಮಂಗಳೂರಿಗೆ ಬರೋ ಒಂದು ಅವಕಾಶ ಸಿಗ್ತದೆ ಆ ಸಂದರ್ಭದಲ್ಲಿ ಖಾಸಗಿಯಾಗಿ ಸಂಸ್ಥೆಯ ನಿರ್ದೇಶಕರಿಗೆ ಹಾಗೂ ಆಡಳಿತಾಧಿಕಾರಿಗಳಿಗೆ ಅವರು ಭೇಟಿ ಮಾಡುವಂಥ ಒಂದು ಅವರಲ್ಲಿ ಒಳ್ಳೆಯ ಹವ್ಯಾಸವಿತ್ತು. ಬಂದು ಕುಳಿತುಕೊಂಡು ವಿಚಾರ ವಿನಿಮಯವನ್ನು ಮಾಡಿ ಹೇಗೆ ಸಂಸ್ಥೆ ನಡೀತದೆ, ಅಭಿವೃದ್ಧಿಯ ಕೆಲಸಗಳು ಆಗ್ತಾ ಇವೆ, ನನ್ನ ಸಹಕಾರ ಯಾವಾಗಲೂ ಇದೆ ಎಂದು ಅವರು ಹೇಳ್ತಿದ್ದರು. ಹೀಗಾಗಿ ನಾವು ಇವತ್ತು ಅವರು ನಿಧನದ ಸಂದರ್ಭದಲ್ಲಿ ತುಂಬ ನಾವು ಸಂತಾಪವನ್ನು ಪಡುತ್ತೇವೆ. ಹಾಗೆ ನಮ್ಮ ಫಾದರ್ ಮುಲ್ಲರ್ ಸೇವಾ ಸಂಸ್ಥೆಯ ಪರವಾಗಿ ನಾನು ಅವರಿಗೆ ನಮ್ಮ ಸಂತಾಪವನ್ನು ಸೂಚಿಸ್ತೇನೆ. ಅದೇ ರೀತಿ ಅವರ ಧರ್ಮಪತ್ನಿ ಶ್ರೀಮತಿ ಬ್ಲಾಸಮ್ ಹಾಗೂ ಮಕ್ಕಳಿಗೆ ಕೂಡ ನಾವು ದೇವರು ಅವರಿಗೆ ಈ ದುಃಖವನ್ನು ಸಹಿಸಲು ಬೇಕಾದ ಶಕ್ತಿ ಮತ್ತು ಶಕ್ತಿಯನ್ನು ಕೊಡಲಿ ಎಂದು ಪ್ರಾರ್ಥಿಸ್ತಾ, ಶ್ರೀಮಾನ್ ಆಸ್ಕರ್ ಅವರಿಗೆ ಆ ಭಗವಂತನು ಚಿರಶಾಂತಿಯನ್ನು ನೀಡಲಿ ಎಂದು ಪ್ರಾರ್ಥಿಸ್ತೇವೆ. ಇದು ಫಾದರ್ ಮುಲ್ಲರ್ ಸೇವಾ ಸಂಸ್ಥೆಯ ವತಿಯಿಂದ ನಿರ್ದೇಶಕರಾದ ನಾನು ಫಾದರ್ ರಿಚರ್ಡ್ ಹೇಳುವ ಸಂದೇಶ. ಸನ್ಮಾನ್ಯ ಶ್ರೀ ಆಸ್ಕರ್ ಫರ್ನಾಂಡಿಸ್ ಅವರ ನಿಧನದ ಆಸ್ಕರ್ ಫರ್ನಾಂಡಿಸ್ ಅವರ ಬಗ್ಗೆ, ಆಸ್ಕರ್ ಫರ್ನಾಂಡಿಸ್ ಅವರ ಜನಾನುರಾಗಿ, ಅವರೊಬ್ಬ ಯಾವ ರೀತಿಯ ಒಬ್ಬ ಸಾಮಾಜಿಕ ಕಳಕಳಿಯ ನಾಯಕ ಅನ್ನುವಂಥ ವಿಚಾರದ ಬಗ್ಗೆ ನಾವು ಆಸ್ಕರ್ ಫರ್ನಾಂಡಿಸ್ ಅವರನ್ನು ಹೇಳುವ ಸಂದರ್ಭದಲ್ಲಿ ಅವರೊಬ್ಬ ಅಜಾತ ಶತ್ರು ಅನ್ನುವಂಥದ್ದು ರಾಜಕೀಯ ಪರಿಭಾಷೆಯಲ್ಲಿ ಹೇಳುವಂಥ ಮಾತು. ಇವತ್ತಿಗೆ ಕೂಡ ಅದು JDS ಇರಬಹುದು, ಖಂಡಿತವಾಗಿ, ಅಥವಾ ಈವನ್ ಕಮ್ಯುನಿಸ್ಟ್ ಎಡಪಕ್ಷಗಳೇ ಇರಬಹುದು. ಆಸ್ಕರ್ ಫರ್ನಾಂಡಿಸ್ ಅವರ ನಡೆ ನುಡಿಗಳ ಬಗ್ಗೆ ಎಲ್ಲ ಒಂದು ಆಪ್ತವಾದಂಥ ಒಂದು ಮನೋಭಾವ ಮತ್ತೊಂದು ಸಜ್ಜನಿಕೆ ಭಾವ ಎಲ್ಲರಲ್ಲಿತ್ತು. ಯಾಕಂತ ಹೇಳಿದ್ರೆ ನಾವು ಮೊನ್ನೆ ನೋಡಿದ್ದೇಲಾಗಿದ್ದಂಥ ಸಂದರ್ಭದಲ್ಲಿ ಅವರ ಭೇಟಿಗೆ ಬಂದಂಥವರು, ಅವರ ಬಗ್ಗೆ ಪ್ರಾರ್ಥನೆ ಮಾಡಿದವರು, ಎಲ್ಲ ಪಕ್ಷಗಳ ಮುಖಂಡರು ಆಸ್ಕರ್ ಫರ್ನಾಂಡಿಸ್ ಅವರನ್ನು ಹೋಗಿ ಭೇಟಿ ಮಾಡ್ತಾರೆ. ಅವರ ಆರೋಗ್ಯಕ್ಕೆ ಎಲ್ಲ ಧರ್ಮಗಳ ಮುಖಂಡರುಗಳು ಮಠವಾಗಿ ಅವರಿಗಾಗಿ ಪ್ರಾರ್ಥನೆಗಳನ್ನು ಕೂಡ ಮಾಡ್ತಾರೆ. ಅಂದರೆ ಒಬ್ಬ ನಾಯಕ, ಒಬ್ಬ ಸಮಚಿತ್ತದ ನಾಯಕ. ರಾಜಕಾರಣದಲ್ಲಿ ಅಧಿಕಾರ ಬರುತ್ತೆ, ಅಧಿಕಾರ ಹೋಗುತ್ತೆ, ಆದರೆ ನಾವು ಯಾವುದೇ ಜಾತಿ ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡದೇ ಇದ್ದರೆ, ಅಥವಾ ಎಲ್ಲ ಧರ್ಮ ಪಂಥ ರಾಜಕೀಯ ಭಾಷೆ ಇವರ ಜೊತೆಗೆ ಒಂದು ಸೌಹಾರ್ದವಾದ ಒಂದು ತುಂಬ ಸಾತ್ವಿಕವಾದಂಥ ಮನೋಧರ್ಮದೊಂದಿಗೆ ಇದ್ದರೆ ಯಾವ ರೀತಿಯ ಪ್ರೀತಿಯನ್ನು ಸಾಧ್ಯ ಆಗುತ್ತೆ ಅನ್ನೋದನ್ನು ನಾವು ಆಸ್ಕರ್ ಅವರ ಈ ಒಂದು ಶಕ್ತಿ ಅದು. ನಾನು KPCC ಕಚೇರಿಯಲ್ಲಿ, ಬೆಂಗಳೂರು KPCC ಕಚೇರಿಯಲ್ಲಿ ಕೂಡ ಇದನ್ನು ಸಂಜೆ ಆಸ್ಕರ್ ಫರ್ನಾಂಡಿಸ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಈ ಸಭೆಯಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಜೊತೆಗೆ KPCC ಅಧ್ಯಕ್ಷರಾಗಿರುವಂಥ DK ಶಿವಕುಮಾರ್ ಮತ್ತು ಇತರ ನಾಯಕರುಗಳು ಭಾಗಿಯಾಗಿದ್ದರು. ಅಲ್ಲಿಯ ಈ ಒಂದು ಶ್ರದ್ಧಾಂಜಲಿ ಸಭೆಯ ದೃಶ್ಯಗಳನ್ನು ಇಲ್ಲಿ ನೋಡೋಣ. ಜೊತೆಗೆ DK ಶಿವಕುಮಾರ್ ಮೊದಲಾದವರು ಮಾತಾಡಿದ್ದಾರೆ. ನೋಡೋಣ.
ಸ್ಥಾನದಲ್ಲಿದ್ರು ಕೂಡ ಮತ್ತು ಕಾರ್ಯಕರ್ತರನ್ನ ಭೇಟಿ ಮಾಡುವಂಥದ್ದು, ಕಾರ್ಯಕರ್ತರಿಗೆ ಸಮಜಾಯಿಷಿ ಹೇಳುವಂಥದ್ದು, ಕಾರ್ಯಕರ್ತರಿಗೆ ಧೈರ್ಯ ಕೊಡುವಂಥದ್ದು, ಕಾರ್ಯಕರ್ತರಿಗೆ ಮಾರ್ಗದರ್ಶನ ಕೊಡುವಂಥದ್ದು. ಅವರ ಆಸ್ತಿನೇ ಕಾಂಗ್ರೆಸ್ ಕಾರ್ಯಕರ್ತರು. ನಾನು ದೊಡ್ಡ ಸ್ಥಾನದಲ್ಲಿದ್ದೀನಿ ಅಂತ ಹೇಳಿ ಯಾವತ್ತೂ ಕೂಡ ನಾನು ಮಂತ್ರಿ ಇದ್ದೀನಿ, ಲೋಕಸಭಾ ಸದಸ್ಯರಿದ್ದೀನಿ ಅಂತ ಯಾವತ್ತೂ ಅವರು ಒಬ್ಬ ಸಣ್ಣ ಕಾರ್ಯಕರ್ತರ ಭಾವನೆ ಕೂಡ ಹೇಳಿಲ್ಲ. ನನಗೆ ಈಗೂ ನೆನಪಿದೆ, ರಾಮಕೃಷ್ಣ ಹೆಗಡೆ ಅವರು ಇಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ ತೆಗೆದುಕೊಂಡಂತ ದೊಡ್ಡ ಹೋರಾಟಗಳು, ನಿಲುವುಗಳು, ಒಬ್ಬ ಸಣ್ಣ ಕಾರ್ಯಕರ್ತ ಹೋದ್ರು 5 ಜನ ಇಲ್ಲಿ ಸಭೆ ಮಾಡ್ತೀವಿ. ಪಕ್ಷ ಎಂತ ಕಷ್ಟ ಕಾಲದಲ್ಲಿ ಈ ರಾಜ್ಯದಲ್ಲಿ ಪಕ್ಷವನ್ನ ಕಟ್ಟಿದ್ದಾರೆ, ನೂರಾರು ಜನ ನಾಯಕರುಗಳನ್ನ ಬೆಳೆಸಿದ್ದಾರೆ. ಇದು ಬರೀ ಕರ್ನಾಟಕದಲ್ಲಿ ಒಂದೇ ಅಲ್ಲ, ಇಡೀ ರಾಷ್ಟ್ರದ ಉದ್ದಕ್ಕೂ ಕೂಡ ಯುವಕರಿಗೆ ಹೆಚ್ಚಿಗೆ ಪ್ರೋತ್ಸಾಹವನ್ನು ಕೊಟ್ಟುಕೊಂಡು, ಹಿರಿಯರಿಗೆ ಪ್ರೋತ್ಸಾಹ ಕೊಟ್ಕೊಂಡು ಬಂದಿದೆ. ಒಂದು ಸಂದರ್ಭದಲ್ಲಿ ಒಂದು ಸಣ್ಣ ಉದಾಹರಣೆ, ಯಾರೋ ಬಂದು ಸರ್ ಅವ್ರ ವಯಸ್ಸಾಗಬೇಕು, ಓಕೆ ಏನು ಆಗ್ತಾ ಇಲ್ಲ, ನೀವು ಯಂಗ್ಸ್ಟರ್ಸ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಇದ್ರು. ಅವ್ರು ಬಹಳ ತಾಳ್ಮೆಯಿಂದ ಕೇಳಿ, ಆಯ್ತು ಕೇಳಿ, ಅವ್ರಿಗೂ ಯಂಗ್ಸ್ಟರ್ಸ್ ಅವಕಾಶ ಮಾಡಿಕೊಡ್ಬೇಕು ಅಂತ ಆಸೆ. ಆಗ ಹುಡುಗನಿಗೆ ಅವ್ರು ಹೇಳ್ತಾ ಇದ್ರು, ಆಯ್ತಪ್ಪ ನಿಮ್ ತಂದೆ ವಯಸ್ಸಾಗೋಯ್ತು, ಹಂಗಾರೆ ನಿಮ್ ತಂದೆ ನಮ್ಮ ಮನೆಯಿಂದ ಈಚೆ ಬಿಸಿ ಗಂಟೆ ಗಟ್ಟಲೆಗಳಾಗ್ತದೆ. ಇಲ್ಲಿ ನನ್ನ ಜೊತೆ 4 ಜನ ಮಾಜಿ PCC ಪ್ರೆಸಿಡೆಂಟ್ಸ್ಗಳು ಕೂಡ ಕೂತಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ಸ್ ಇದ್ದಾರೆ. ಆಸ್ಕರ್ ಫರ್ನಾಂಡಿಸ್ ಅವರ ನಿಧನಕ್ಕೆ ಕೆಪಿಸಿಸಿ ಕಚೇರಿಯಲ್ಲಿ ಕೂಡ ಇಂದಿನ ಸಂಜೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಹಿರಿಯ ಕಾಂಗ್ರೆಸ್ಸಿಗ ಮಲ್ಲಿಕಾರ್ಜುನ ಖರ್ಗೆ ಅವರು, ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂಥ DK ಶಿವಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಜೊತೆಗೆ ಅನೇಕ ಹಿರಿಯ ನಾಯಕರುಗಳು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಒಂದು ಅವಧಿಗೆ ಆಸ್ಕರ್ ಫರ್ನಾಂಡಿಸ್ ಅವರು KPCC ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದರು. ಅಂದರೆ ಪಕ್ಷದ ಎಲ್ಲ ಹುದ್ದೆಗಳನ್ನು ಅಲಂಕರಿಸಿದಂಥ ಒಬ್ಬ ವ್ಯಕ್ತಿ ಆಸ್ಕರ್ ಫರ್ನಾಂಡಿಸ್. ಜೊತೆಗೆ ಎಲ್ಲ ಪಕ್ಷದ ಎಲ್ಲ ವಲಯಗಳ ನಾಯಕರುಗಳ ಜೊತೆಗೆ, ಕಾರ್ಯಕರ್ತರುಗಳ ಜೊತೆಗೆ ತುಂಬ ಸರಳ ಸಜ್ಜನಿಕೆಯಿಂದ ಗುರುತಿಸಿಕೊಂಡವರು ಮತ್ತು ಸ್ನೇಹವನ್ನು ಸಂಪಾದಿಸಿದವರು ಮತ್ತು ನೂರಾರು ಮಂದಿ ನಾಯಕರುಗಳನ್ನು ಸೃಷ್ಟಿ ಮಾಡಿದವರು, ನೂರಾರು ಮಂದಿ ನಾಯಕರುಗಳಿಗೆ ಪ್ರೇರಣೆಯಾದವರು, ಜೊತೆಗೆ ಅವರಿಗೆ ಬೆಂಬಲ ಪ್ರೋತ್ಸಾಹ ಕೊಟ್ಟು ಪಕ್ಷವನ್ನು ಸಂಘಟಿಸುವಲ್ಲಿ ಅವರು ಸದಾ ಬೆಂಬಲಿಗರಾಗಿ ಅಥವಾ ಬೆನ್ನಿಗೆ ನಿಂತು ಸಹಕಾರ ನೀಡಿದ್ದವರು. ಮತ್ತು ಕೊನೆಗೆ ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡುವಂಥ ಸಂದರ್ಭದಲ್ಲಿ ಹೇಳುವಂಥದ್ದು, ಒಬ್ಬ ಅಪ್ಪಟ ಕಾಂಗ್ರೆಸ್ಸಿಗ ಮತ್ತು ಗಾಂಧಿವಾದಿ, ಸದಾ ಖಾದಿ ಶರ್ಟ್ ಅವ್ರದ್ದು ಯಾವತ್ತೂ ಕೂಡ ಅವರು ಧರಿಸುವಂಥದ್ದು, ಖಾದಿ, ಜೊತೆಗೆ ಒಬ್ಬ ಅಪ್ಪಟ ಕಾಂಗ್ರೆಸ್ಸಿಗ. ಕಾಂಗ್ರೆಸ್ಸಿನಲ್ಲಿ ಅಪ್ಪಟ ಕಾಂಗ್ರೆಸ್ಸಿಗ ಅಂತ ಕೇಳುವಾಗ ನಮ್ಮ ನಡುವೆ ಇದ್ದಂಥ ಒಬ್ಬ ಅಪರೂಪದ ವ್ಯಕ್ತಿ ಅದು ಆಸ್ಕರ್ ಫರ್ನಾಂಡಿಸ್ ಅವರು. ಸುದೀರ್ಘ ಕಾಲವಾದಂಥ ಅವರ ಬದುಕು, 80 ವರ್ಷಗಳ ಬದುಕು, ಅದರಲ್ಲಿ ಸುಮಾರು 40 ವರ್ಷಗಳಷ್ಟು ರಾಜಕೀಯದಲ್ಲಿ 5 ಬಾರಿ ಪಾರ್ಲಿಮೆಂಟ್ ಮೆಂಬರ್, ಲೋಕಸಭಾ ಸದಸ್ಯರು ಉಡುಪಿ ಕ್ಷೇತ್ರದಿಂದ, 2 ಬಾರಿ ರಾಜ್ಯಸಭಾ ಸದಸ್ಯರು, ಒಂದು ಅವಧಿಗೆ ಕೇಂದ್ರದ ಸಚಿವರು, ಜೊತೆಗೆ KPCC ಅಧ್ಯಕ್ಷರು ಮತ್ತು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಜನರಲ್ ಸೆಕ್ರೆಟರಿ, AICCಯ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದವರು. ಪಕ್ಷದ ಎಲ್ಲ ಅತ್ಯುನ್ನತ ಹುದ್ದೆಯನ್ನು ಅಲಂಕರಿಸಿದವರು. ನಾನು ಈ ಸಂದರ್ಭದಲ್ಲಿ ಒಂದು ಮಾತುಕತೆಯನ್ನು ಸಮಾಪನ ಮಾಡುವಾಗ ಆಸ್ಕರ್ ಅವರನ್ನು ಮತ್ತೊಮ್ಮೆ ನೆನೆಯುತ್ತಾ ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು.